ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ. ಇವತ್ತಿನ ನಮ್ಮ ಅತಿಥಿ RJ ಸ್ಫೂರ್ತಿ ಅವರು. ಯಾರೆಲ್ಲ ರೇಡಿಯೋ ಕೇಳ್ತೀರಿ ಅವರಿಗೆ ಇವರ ವಾಯ್ಸ್ ಅಂತೂ ಚಿರಪರಿಚಿತವಾಗಿರ್ತದೆ. ಇವರ ಇಂಟ್ರೊಡಕ್ಷನ್ನೇ ಹೇಗೆ ಸ್ಟಾರ್ಟ್ ಮಾಡಬೇಕಂತೇಳಿ ಗೊತ್ತಾಗ್ತಿಲ್ಲ. ಒಬ್ಬರು ಆ್ಯಂಕರ್ ಕೂಡ, ಅವರು ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸ್ಫೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಹರ್ಷಿತಾ. ಹಾಯ್. ಸೊ ಈಗ ನಿಮ್ಮ ಫಸ್ಟ್ ಕ್ವಶನ್ ಏನು ಕೇಳಬೇಕು ಹೇಳಿದರೆ, ಈಗ ಇಷ್ಟೆಲ್ಲ ನಿಮಗೆ ತಗೊಳ್ಬೋದಿತ್ತು ಅಂದರೆ ಎಷ್ಟು ವೇಸ್ ಉಂಟು, ಆದರೆ ನೀವು RJನ್ನೇ ಯಾಕೆ ಚೂಸ್ ಮಾಡಿದ್ದೀರಿ? ಆ್ಯಕ್ಚುಲಿ ಆ ಪ್ರಶ್ನೆಗೆ ನನಗೂ ಕೂಡ ಆನ್ಸರ್ ಗೊತ್ತಿಲ್ಲ. ಸಮಥಿಂಗ್ ಹ್ಯಾಪನ್ಸ್ ಸ್ಪಾಂಟೇನಿಯಸ್ ಅಂತಾರಲ್ಲ. ನನ್ನ ಕರಿಯರ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು 5th ಸ್ಟ್ಯಾಂಡರ್ಡಲ್ಲಿ ಚೈಲ್ಡ್ ಆ್ಯಂಕರ್ ಆಗಿ. ಸೊ ಐ ಥಿಂಕ್ ಆ ಏಜಲ್ಲಿ ವೆನ್ ಯು ಹ್ಯಾವ್ ನೋ ಐಡಿಯಾ ಇದನ್ನು ನೀನು ಕರಿಯರ್ ಆಗಿ ತೊಗೊಳ್ಬೋದು, ಪ್ರೊಫೆಷನ್ ಆಗಿ ತೊಗೊಳ್ಬೋದು, ಅಥವಾ ಇದರಿಂದ ಅರ್ನ್ ಮಾಡ್ಬೋದು ಅಂತ, ಆ ಏಜಲ್ಲಿ ಐ ಫೆಲ್ ಇನ್ ಲವ್ ವಿತ್ ಇಟ್ ಅಂತ ಹೇಳ್ಬೋದು ಮೈಕ್ ಮೇಲೆ. ಸೊ ಐ ಥಿಂಕ್ ಅದೊಂದನ್ನು ಐ ವಿಲ್ ಕನ್ಸಿಡರ್ ಆ್ಯಸ್ ದ ಮೋಸ್ಟ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಇನ್ ಮೈ ಲೈಫ್ ಅಂತ. ಸೊ ಅದು ಸ್ಟಾರ್ಟ್ ಆಗಿದ್ದು ಹಾಬಿ ಥರ ಸ್ಟಾರ್ಟ್ ಆಯಿತು. ಜಸ್ಟ್ ಹಾಬಿಯಾಗಿ ನಾನು ಸ್ಟಾರ್ಟ್ ಮಾಡಿದೆ ಆ್ಯಂಕರಿಂಗ್ ಮಾಡೋಕ್ಕೆ, ಶೋಸ್ ಮಾಡೋಕ್ಕೆ. ನಂತರ ಪ್ಯಾಷನ್ ಆಗಿ ಟರ್ನ್ ಆಯಿತು, ಆ್ಯಂಡ್ ಪ್ಯಾಷನ್ ಆಗಿ ಟರ್ನ್ ಆಗಿಬಿಟ್ಟಿದ್ದು ಇವಾಗ ಪ್ರೊಫೆಷನ್ ಆಗಿದೆ. ಓಕೆ, ನೀವೀಗ ಚೈಲ್ಡ್ ಆರ್ಟಿಸ್ಟ್ ಹೇಳಿದ್ರಿ. ಸೊ ಯಾವ ಕ್ಲಾಸಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಇದು? ನಾನು 5th ಸ್ಟ್ಯಾಂಡರ್ಡಲ್ಲಿ ನಮ್ಮ ಒಂದು ಚಾನಲಲ್ಲಿ 2 ಶೋಸ್ ಹೋಸ್ಟ್ ಮಾಡ್ತಿದ್ದೆ. ಸಿಂಚನ ಅಂತ ಬರ್ಡೇ ಪ್ರೋಗ್ರಾಮ್, ಇನ್ನೊಂದು ಟಾಪ್ 10 ಅಂತ ಸಾಂಗ್ ಲಿಸ್ಟಿಂಗ್ ಪ್ರೋಗ್ರಾಮ್, ಟಾಪ್ 10 ಟಾಪ್ 9 ಆ ಥರ ಪ್ರೋಗ್ರಾಮ್ಸ್. ಓಕೆ, ಸೊ ನೀವು ಚಿಕ್ಕದಿರುವಾಗ ನಿಮಗೆ ಯಾರಾದರೂ ಹೇಳ್ಕೊಡ್ತಿದ್ರಾ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ? ಆ್ಯಕ್ಚುಲಿ ನನಗೆ ಏನೋ ಟ್ರೈನಿಂಗ್ ಹೇಳ್ಕೊಟ್ಟಿದ್ದು ಹಾಗೆ ಏನಿಲ್ಲ. ನಾನು ಜಸ್ಟ್ ಸುಮ್ಮನೆ ಮಿರರ್ ಮುಂದೆ ನೋಡ್ಕೊಂಡ್ಬಿಟ್ಟು ಯಾವಾಗಲೂ ಮಾತಾಡ್ತಿದ್ದೆ. ಆ್ಯಂಡ್ ಸ್ಪೀಚ್ ಕಾರ್ಯಕ್ರಮ, ಸ್ಪೀಚ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಗೈಡ್ಲೈನ್ಸ್ ಅಂದರೆ ಆಬ್ವಿಯಸ್ಲಿ ನಾನು TV ಶೋಸ್ ನೋಡ್ತಿದ್ದೆ. ಅಲ್ಲಿ ಒಬ್ಬೊಬ್ಬರು ಒಂದೊಂದು ಆ್ಯಂಕರಿಂದ ಯು ಪಿಕಪ್ ಸಮಥಿಂಗ್. ಒಬ್ರದ್ದು ಮಾತಾಡೋ ಸ್ಟೈಲ್ ಇರ್ಬೋದು, ಇನ್ನೊಬ್ರದ್ದು ಕಾಂಟೆಂಟ್ ಯಾವ ಥರ ಮಾತಾಡ್ತಾರೆ ಅಂತ. ಸೊ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ನಿಮಗೆ ಇಂಟ್ರೆಸ್ಟ್ ಹೇಗೆ ಬಂತು ಹೀಗೆ RJನೇ ಆಗಬೇಕು ಅಥವಾ ಚಿಕ್ಕದಿರುವಾಗ ಒಂದು ಹೋಸ್ಟ್ ಮಾಡಬೇಕು ಹೇಳಿ? ಓಕೆ, ಆ್ಯಕ್ಚುಲಿ ನಂಗೆ ಚಿಕ್ಕದಿರುವಾಗ RJ ಬಗ್ಗೆ ಐಡಿಯಾ ಇರಲಿಲ್ಲ ಆಯಿತಾ. ಓನ್ಲಿ VJ ಆ್ಯಂಕರಿಂಗ್ ಅಂತ ಗೊತ್ತಿತ್ತು. ಈ ರೀತಿ ಒಂದು ರೇಡಿಯೋ ಜಾಕಿ ಇದೆ, FM ಸ್ಟೇಷನ್ ಇರುತ್ತೆ ಅಂತ ಕ್ಲೂಲೆಸ್ ಆಗಿದ್ದೆ. ಸೊ ನಾನು 2nd PUCಯಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ವಿಜಯ ಕರ್ನಾಟಕ ಪೇಪರ್ ಮತ್ತು ಒಂದು FM ಸ್ಟೇಷನಿಂದ ಟೈಅಪ್ ಪ್ರೋಗ್ರಾಮ್ ಇತ್ತು. ಸೊ ಅದರಲ್ಲಿ ನಾನು ಸುಮ್ಮನೆ ರಿಜಿಸ್ಟರ್ ಮಾಡಿದೆ, ರ್ಯಾಂಡಮ್ ಆಗಿ ರಿಜಿಸ್ಟರ್ ಮಾಡಿದ್ರೆ, ಕ್ಲೂನೂ ಇರಲಿಲ್ಲ ನಾನು ಪ್ರೋಗ್ರಾಮಿಗೆ ಸೆಲೆಕ್ಟ್ ಆಗ್ತೀನಿ ಅಂತ. ಅದು ಟೀಚರ್ಸ್ ಡೇ ಪ್ರೋಗ್ರಾಮ್ ಇತ್ತು. ನನ್ನ ಡ್ಯಾಡಿ ಆ್ಯಕ್ಚುಲಿ ನಂಗೆ ಫೋರ್ಸ್ ಮಾಡಿಬಿಟ್ಟು ಮಾಡು ರಿಜಿಸ್ಟರ್ ಅಂತ ಹೇಳಿದ್ರು. ನಾನು ಸುಮ್ಮನೆ ರಿಜಿಸ್ಟರ್ ಮಾಡಿದೆ. ಸೊ ಆ ಪ್ರೋಗ್ರಾಮಿಗೆ ಸೆಲೆಕ್ಟ್ ಆದೆ. ಅವ್ರು ಫಸ್ಟ್ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಆಫೀಸ್ ತೋರಿಸಿದ್ರು, ನ್ಯೂಸ್ ಪೇಪರ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಲೇಟರ್ FM ಸ್ಟೇಷನಿಗೆ ಕರ್ಕೊಂಡು ಹೋದರು. ಅಲ್ಲಿನ RJಸ್ನ ಮೀಟ್ ಆದೆ. ಅವರು ಡೆಮೋ ತೋರಿಸಿದ್ರು, ಹಿಂಗೆ RJ ಹಿಂಗೆ ವರ್ಕ್ ಆಗುತ್ತೆ ಅಂತ. ಅಟ್ ದ್ಯಾಟ್ ಮೊಮೆಂಟ್, ಆ ಪಾಯಿಂಟಲ್ಲಿ ನಾನು ಡಿಸೈಡ್ ಮಾಡಿದ್ದು ನನಗೆ ಆದರೆ RJನೇ ಆಗಬೇಕು ಅಂತ. ಅಲ್ಲಿ ತನಕ ಐ ವಾಸ್ ಕ್ಲೂಲೆಸ್. ಆ ಪಾಯಿಂಟ್ ಒಂಥರ ಟರ್ನಿಂಗ್ ಸ್ಟೇಜ್ ಅಂತ ಹೇಳ್ಬೋದು. ಸೊ ಈಗ RJ ಹೇಳಿದರೆ ಪಟಪಟ ಅಂತ ಮಾತಾಡ್ತಾ ಇರಬೇಕು. ಸೊ ನಿಮಗೆ ನಿಮ್ಮ ಶೋಸಲ್ಲಿ ಏನೆಲ್ಲ ಇರ್ತಿತ್ತು? ಆ್ಯಕ್ಚುಲಿ ನನ್ನ ಶೋ ಟೇಕ್ ಇಟ್ ಈಸಿ ಅಂತ 5 to 9 ಬರ್ತಿತ್ತು. 5 to 6 ನಾನು ಗೇಮ್ ಶೋ ಮಾಡ್ತಿದ್ದೆ. ಆ್ಯಕ್ಚುಲಿ ಮರ್ಲು ಕಟ್ಟಿಂಗ್ ಅಂತ ಇತ್ತು ಶೋ ಹೆಸರು. ಸುಮ್ಮನೆ ಫನಿ ಆಗಿರೋಂಥ ಪ್ರಶ್ನೆ ಕೇಳ್ತಿದ್ದೆ, ಕಾಲರ್ಸ್ ಫೋನ್ ಮಾಡಿಬಿಟ್ಟು ಮಾತಾಡ್ಬೋದಿತ್ತು. ಆ್ಯಂಡ್ 6 to 7 ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಿದ್ದೆ. 7 to 8 ಇವಾಗ ಸ್ಯಾಂಡಲ್ವುಡ್, ಗಾಸಿಪ್ ಬಗ್ಗೆ, ಮೂವಿ ರಿವ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಆ್ಯಂಡ್ 8 to 9 ಏನಂದರೆ ಇವಾಗ IPL ಎಲ್ಲ ಇದ್ದರೆ ಜಸ್ಟ್ ಕ್ರಿಕೆಟಿಗೆ IPL ಸ್ಕೋರ್ಸ್ ಅಪ್ಡೇಟ್ ಹಂಗೆಲ್ಲ. ಸೊ 8 to 9 ದಿನ ಒಂದು ಬೇರೆ ಬೇರೆ ಪ್ರೋಗ್ರಾಮ್ ಇರ್ತಿತ್ತು. ನಿಮ್ದಿದ್ದು RJ ಬಿಟ್ಟು ನೀವು ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ. ಸೊ ನಿಮ್ಮ ವಾಯ್ಸ್ ಎಲ್ಲಿ ಎಲ್ಲ ಕೊಟ್ಟಿದ್ದೀರಿ? ವಾಯ್ಸ್ ಓವರಿಗೆ ನಾನು ಒಂದು ಮೂವಿ ಪ್ರೋಮೋ ಕೊಟ್ಟಿದ್ದೀನಿ. ಆ್ಯಂಡ್ ತುಂಬ ಕಮರ್ಷಿಯಲ್ಸಿಗೆ ನಾನು ವಾಯ್ಸ್ ಓವರಿಂಗ್ ಮಾಡ್ತೀನಿ. ಆ್ಯಂಡ್ KSRTCದು VTMS ಅಂತ ಒಂದು ಬರುತ್ತೆ, ವಿಜುವಲ್ ವಾಯ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಸೊ ಇವಾಗ BMTC ಬಸ್ಸಲ್ಲೆಲ್ಲ ಮುಂದಿನ ನಿಲ್ದಾಣ, ನೆಕ್ಸ್ಟ್ ಸ್ಟಾಪಸ್ ಅಂತೆಲ್ಲ ಬರುತ್ತೆ. ಸೊ ಥ್ರೂ ಔಟ್ ಕರ್ನಾಟಕ ನಾನು ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದೀನಿ. ಆ್ಯಂಡ್ ಮೋಸ್ಟ್ಲಿ ನಾನು ತುಂಬ ಕಮರ್ಷಿಯಲ್ಸಿಗೆ ವಾಯ್ಸ್ ಓವರ್ ಮಾಡ್ತೀನಿ. ಸೊ ನೀವೀಗ ವಾಯ್ಸ್ ಓವರ್ ಕೂಡ ಕೊಡ್ತೀರಿ ಹೇಳಿದ್ರಿ. ಈಗ ಬಸ್ಗಳಲ್ಲೆಲ್ಲ ಯಾರು ವಾಯ್ಸ್ ಓವರ್ ಕೊಡ್ತಾರೆ ಹೇಳಿ ನಮಗೆ ಗೊತ್ತಿರೋದಿಲ್ಲ. ಸೊ ವೀಕ್ಷಕರಿಗೆ ಒಂದು ತೋರಿಸ್ಬೋದಾ ಹೇಗೆ ವಾಯ್ಸ್ ಓವರ್ ಇರ್ತದೆ ಹೇಳಿ? ಆ್ಯಕ್ಚುಲಿ ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲ, ನಾರ್ಮಲಿ ಯಾರಿಗೂ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ಗಳಿಗೂ ಗೊತ್ತಿಲ್ಲ. ಸೊ ಬಿಕಾಸ್ ಅದು ಪ್ರಾಜೆಕ್ಟ್ ರನ್ ಆಗುತ್ತೆ. ಆ್ಯಂಡ್ ಯಾವ ಊರಲ್ಲಿ ನನ್ನ ವಾಯ್ಸ್ ಇದೆ ಅಂತ ನನಗೂ ಗೊತ್ತಿಲ್ಲ, ಬಿಕಾಸ್ ಥ್ರೂ ಔಟ್ ಕರ್ನಾಟಕ ಪ್ರಾಜೆಕ್ಟ್ ಇತ್ತು. ಸೊ ಎಲ್ಲಿ ನನ್ನ ವಾಯ್ಸ್ ಇದೆ ಅಂತ ಏನಂದರೆ, ಇವಾಗ ನೀವು ನಾರ್ಮಲಿ ಬೆಂಗಳೂರು ಮೆಟ್ರೋದಲ್ಲಿ ಹೋಗಬೇಕಾದ್ರೆ ನೆಕ್ಸ್ಟ್ ಸ್ಟೇಷನ್ ಈಸ್ ಕೆಂಪೇಗೌಡ ಬಸ್ಸು ನಿಲ್ದಾಣ ಅಂತ ಬರುತ್ತೆ. ಸೊ ನಾನು ಅದನ್ನು ಬಸ್ಸಸ್ಗಳಿಗೆ ಕೊಟ್ಟಿದ್ದೀನಿ. ಈಗ ಮುಂದಿನ ನಿಲ್ದಾಣ ಕುಂದಾಪುರ,
ಮುಂದಿನ ನಿಲ್ದಾಣ ಕುಂದಾಪುರ ರೈಲ್ವೆ ಸ್ಟೇಷನ್, ಆ ರೀತಿ ಪ್ರಾಜೆಕ್ಟ್. ಓಕೆ, 2 ಲ್ಯಾಂಗ್ವೇಜ್ ಅಲ್ಲಿ ಸಹ ಹಾ, ಹೇಳ್ತೀರಿ? ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ಓಕೆ, ನೀವು ಸಾಕಷ್ಟು ಈವೆಂಟ್ಸ್ಗಳಿಗೆ ನಿರೂಪಕಿಯಾಗಿ ಕೂಡ ಇದ್ದೀರಿ. ಹ್ಮ್. ಸೊ ಯಾವುದೆಲ್ಲ ಈವೆಂಟ್ಸಿಗೆ ನಿರೂಪಕಿಯಾಗಿದ್ದೀರಿ? ನಾನು ತುಂಬ ಪ್ರೋಗ್ರಾಮ್ಸ್ ಹೋಸ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು 8 ವರ್ಷದಿಂದ ಫ್ರೀಲಾನ್ಸಿಂಗ್ MC ಮಾಡ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಸಣ್ಣ ಬರ್ಡೇ ಪ್ರೋಗ್ರಾಮ್ ಹೋಸ್ಟ್ ಮಾಡೋ ಥರ. ಅವಾಗ ಈವನ್ ಚಾರ್ಜ್ ಕೂಡ ಮಾಡ್ತಿರ್ಲಿಲ್ಲ, ಅರ್ನಿಂಗ್ ಏನೂ ಇರಲಿಲ್ಲ, ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಥರ. ಸೊ ಲೇಟರ್ ಆನ್ ನಾನು ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ಹೋಸ್ಟ್ ಮಾಡಿದ್ದೀನಿ. ಆ್ಯಂಡ್ ವಂದೇ ಮಾತರಂ ವರ್ಲ್ಡ್ ರೆಕಾರ್ಡ್ ಆಯಿತು ಮಲ್ಪೆಯಲ್ಲಿ. ಯಾ ಎಕ್ಸಾಕ್ಟ್ಲಿ, ಅದನ್ನು ಹೋಸ್ಟ್ ಮಾಡಿದ್ದೆ. ಆ್ಯಂಡ್ ನಮ್ಮ ಕುಂದಾಪುರದ್ದು ಬೀಚ್ ಫೆಸ್ಟಿವಲ್ ನಡೆಯುತ್ತೆ, ಊರ್ ಮನೆ ಹಬ್ಬ ಅಂತ, ಅದು ಮಾಡಿದ್ದೆ. ಆ್ಯಂಡ್ ರೋಟ್ರಿ ಅವ್ರದ್ದು ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು, ಅವ್ರದ್ದು ಕಲ್ಚರಲ್ ನೈಟ್ ಹೋಸ್ಟ್ ಮಾಡಿದ್ದೀನಿ. ಆ್ಯಂಡ್ ಕದ್ರಿ ನೈಟ್ಸ್ ಬಂದಿತ್ತು, ಮ್ಯಾಂಗ್ಳೂರಲ್ಲಿ ನಡೆಯುತ್ತೆ, ಕದ್ರಿ ಸ್ಟಾರ್ ನೈಟ್ಸ್ ಅಂತ, ಅದನ್ನು ಹೋಸ್ಟ್ ಮಾಡಿದ್ದೆ. ಆ್ಯಂಡ್ ಕಿಂಗ್ ಫಿಶರ್ ಅವ್ರದ್ದು ಒಂದು ಕಲ್ಚರಲ್ ಇವೆಂಟ್ ನಡೆಯುತ್ತೆ, ಕಲ್ಚರಲ್ ನೈಟ್ಸ್ ಅಂತ, ಅದನ್ನು ಹೋಸ್ಟ್ ಮಾಡಿದ್ದೀನಿ. ತುಂಬ ಲಿಸ್ಟ್ ಇದೆ. ಹಾಗೆ ಸ್ಟೇಜ್ ಮೇಲೆ ಆಂಕರಿಂಗ್ ಮಾಡೋದು, MC ಮಾಡೋದು, ಹೋಸ್ಟ್ ಮಾಡೋದು ಹೇಳಿದ್ರೆ ಅದು ತುಂಬಾನೇ ಎಂತೆಲ್ಲ ಇದು ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಿರ್ಬೇಕು. ಒಂದು ಹೌದು, ಸ್ಪಾಂಟೇನಿಯಸ್ ಆಗಿರ್ಬೇಕು. ಆಕ್ಟರ್ಸ್ ಏನಾದ್ರು ರೆಡಿ ಆಗಿಲ್ಲ ಅಥವಾ ಡಾನ್ಸರ್ಸ್ ರೆಡಿ ಆಗ್ಲಿಲ್ಲ ಹೇಳಿದ್ರೆ ಅದನ್ನ ಫ್ಲೋ ಅಲ್ಲಿ ತಗೊಂಡೋಗ್ಬೇಕು. ನೀವು ಹೇಗೆ ತಗೊಂಡೋಗ್ತೀರಿ? ಅಂದರೆ ಅದು ಐ ಥಿಂಕ್ ಮಾಡಿ ವಿ ಆರ್ ಸೋ ಯೂಸ್ ಟು, ಇವಾಗ ನಮಗೆ ಒಂದು ಮೈಕ್ ಕೊಟ್ಬಿಟ್ಟು ಸ್ಟೇಜ್ ಕೊಟ್ಬಿಟ್ರೆ ವಿ ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್, ಆ ಥರ ಆಗಿಬಿಟ್ಟಿದೆ. ಬಿಕಾಸ್ ತುಂಬ ವರ್ಷದಿಂದ ಹೋಸ್ಟ್ ಮಾಡಿಬಿಟ್ಟು ಒಂದು ಐಡಿಯಾ ಇರುತ್ತೆ. ಸೊ ಹೀಗೆ ಇವೆಂಟ್ ಇರುತ್ತೆ, ಇವಾಗ 1/2 hour ಇವೆಂಟ್ ಇದ್ದರೆ ನಾವು 1 ಗಂಟೆಗೆ ಪ್ರಿಪೇರ್ ಆಗಿರ್ತೀವಿ. ಬಿಕಾಸ್ ಮಧ್ಯ ಲ್ಯಾಗ್ ಆಗುತ್ತೆ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಪರ್ಫಾರ್ಮರ್ಸ್ ರೆಡಿ ಇರಲ್ಲ. ಸೊ ಆವಾಗ ನಾವು ಆಡಿಯನ್ಸ್ನ ಸುಮ್ಮನೆ ಬ್ಲ್ಯಾಂಕಾಗಿ ಕೂರ್ಸೋಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿ ಫಿಲ್ಲರ್ಸ್ ಇರುತ್ತೆ, ಗೇಮ್ಸ್ ಮಾಡಬೇಕು, ಫಿಲ್ಲರ್ಸ್ ಗೇಮ್ ಮಾಡಬೇಕು, ಆಡಿಯನ್ಸ್ನ ನಾವು ಎಂಟರ್ಟೈನ್ಮೆಂಟ್ ಮಾಡಬೇಕು. ಸೊ ಐ ಥಿಂಕ್ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಒಂದು ಏನಾದರೂ ರಾಂಗ್ ಹೋದರೂ ಕೂಡ ಅದು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಐ ಥಿಂಕ್ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಮತ್ತು ಸ್ಪಾಂಟೇನಿಟಿ ತುಂಬ ಮ್ಯಾಟರ್ ಆಗುತ್ತೆ. ಸೊ ನೀವೀಗ ದೊಡ್ಡ ಪ್ರೋಗ್ರಾಮ್ಸ್ ಎಲ್ಲ ಹೋಸ್ಟ್ ಮಾಡ್ತಿದ್ದೀರಾ, ಚಿಕ್ಕದ್ರಿಂದ ಹೋಸ್ಟ್ ಮಾಡ್ತಾ ಬರ್ತಿದ್ದೀರಾ. ಆಗದ ಎಕ್ಸ್ಪೀರಿಯನ್ಸ್ ಮತ್ತು ಈಗದ ಎಕ್ಸ್ಪೀರಿಯನ್ಸ್ ತುಂಬಾ ಡಿಫ್ರೆಂಟ್ ಇರ್ತದೆ. ಸೊ ನಿಮಗೆ ಹೇಗೆ ಅನಿಸ್ತು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹೋದಾಗ? ಫಸ್ಟ್ ಟೈಮ್ ಆ್ಯಕ್ಚುಲಿ ಆನೆಸ್ಟ್ಲಿ ಫುಲ್ ನರ್ವಸ್ ಆಗಿದೆ. ಬಿಕಾಸ್ ಇಷ್ಟೊಂದು ಜನನ ಫೇಸ್ ಮಾಡ್ತಿರೋದು ವೆರಿ ಫಸ್ಟ್ ಟೈಮ್. ಆ್ಯಂಡ್ ನಂಗೆ ಐಡಿಯಾನೂ ಇಲ್ಲ. ಸೊ ಹಿಂಗೆ ತಪ್ಪಾದರೆ ಹೆಂಗೆ ಮ್ಯಾನೇಜ್ ಮಾಡಬೇಕು, ಅವಾಗಿನ್ನೂ ಚಿಕ್ಕವರು ಅಷ್ಟೇ. ಸೊ ಮ್ಯಾನೇಜಿಂಗ್ ಸ್ಕಿಲ್ಸ್ ಏನೂ ಗೊತ್ತಿರಲಿಲ್ಲ. ಬಟ್ ಒಂದು ವಿಷಯ ಅಂದರೆ, ಸೊ ನಾನು ಇವಾಗ ಸ್ಟೇಜಿಗೆ ಹೋಗಬೇಕಾದ್ರೂ ಕೂಡ ನಾನು ಫಸ್ಟ್ ಟೈಮ್ ಎಷ್ಟು ಎನರ್ಜೆಟಿಕ್ ಆಗಿ ಆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಫಸ್ಟ್ ಟೈಮ್ ಹೆಂಗೆ ಹ್ಯಾಂಡಲ್ ಮಾಡೋದು, ಯಾವ ಥರ ಇರ್ತಾರೆ ಆಡಿಯನ್ಸ್. ಸೊ ಸೇಮ್ ಎನರ್ಜಿ, ಸೇಮ್ ಕ್ಯೂರಿಯಾಸಿಟಿ ಜೊತೆಗೆ ಹೋಗ್ತೀನಿ. ಬಿಕಾಸ್ ಇಟ್ಸ್ ಅ ಪ್ಯಾಷನ್. ಆ್ಯಂಡ್ ಐ ಥಿಂಕ್ ನಿಮ್ಮ ಪ್ಯಾಷನಿಂದ ನಿಮ್ಗೆ ಯಾವತ್ತೂ ಬೋರ್ ಆಗಲ್ಲ. ಮೇ ಬಿ 8 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, ಆರ್ ಲೈಫ್ ಲಾಂಗ್ ಆಗ್ಬೋದು. ಸೊ ನಿಮ್ಮ ಫಸ್ಟ್ ಟೈಮ್ ಆ ಒಂದು ಕ್ಯೂರಿಯಾಸಿಟಿ ಏನಿರುತ್ತೆ ಅದು ಫಾರ್ ಎವರ್ ಇರುತ್ತೆ ಅಂತ. ಸೊ ಎಕ್ಸ್ಪೀರಿಯನ್ಸ್ ವೈಸ್ ಅಂದರೆ ಇವಾಗ ಸ್ವಲ್ಪ ಗೊತ್ತಾಗಿದೆ ಮ್ಯಾನೇಜಿಂಗ್ ಸ್ಕಿಲ್ಸ್ ಅಂತ, ಫುಲ್ ಪ್ರೊಫೆಷ್ನಲ್ ಅಂತಲ್ಲ, ಬಟ್ ಸ್ವಲ್ಪ ಗೊತ್ತಾಗಿದೆ. ಮೇ ಬಿ ಅಲ್ಲಿ ಏನಾದರೂ ತಪ್ಪು ಆದರೆ, ಟೆಕ್ನಿಕಲ್ಸ್ ಪ್ರಾಬ್ಲಮ್ ಆದರೆ, ಪರ್ಫಾರ್ಮೆನ್ಸ್ ರೆಡಿ ಇಲ್ಲ ಅಂದರೆ ಹೆಂಗೆ ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ಮೇನ್ಲಿ ಜನರನ್ನು ಎಂಟರ್ಟೈನ್ ಮಾಡೋದು ಇಟ್ ಈಸ್ ಆ್ಯಕ್ಚುಲಿ ಅ ಸ್ಕಿಲ್. ಬಿಕಾಸ್ ಒಂದು ಪ್ರೋಗ್ರಾಮಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಆಡಿಯನ್ಸ್ ಇರ್ತಾರೆ. ಆ್ಯಂಡ್ ಒಬ್ರಿಗೆ ಇಷ್ಟ ಆಗಿದ್ದ ಕಾಂಟೆಂಟ್ ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ. ಕೆಲವರು ಅಯ್ಯೋ ಏನು ಮಾತಾಡ್ತಾಳಪ್ಪ, ಏನು ಬೋರ್ ಹೊಡಿತಾಳೆ ಅಂತ ಅಂದ್ಕೊಳ್ತಾರೆ. ಸೊ ನಿಮ್ಗೆ ಎಲ್ಲರನ್ನೂ ಮೆಚ್ಚೋಕ್ಕೆ ಸಾಧ್ಯ ಇಲ್ಲ, ಬಟ್ ಮೆಜಾರಿಟಿನ ಮೆಚ್ಚೋಕ್ಕೆ ಟ್ರೈ ಮಾಡ್ಬೋದು. ಆ್ಯಂಡ್ ಐ ಥಿಂಕ್ ನಿಮ್ಮ ಅಪ್ರೋಚ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಸುಮ್ಮನೆ ಬಂದುಬಿಟ್ಟು ಹಿಂಗೆ ಸ್ಟಾರ್ಟ್ ಮಾಡೋದಕ್ಕೂ ಒಂದು ಲೈವ್ಲಿ ಆಗಿ ಮೇ ಬಿ ನಿಮ್ಮ ಒಂದು ಸ್ವೀಟ್ ಅಪ್ರೋಚ್, ಒಂದು ಪೊಲೈಟ್ ಅಪ್ರೋಚ್ ಮಾಡಿದಷ್ಟು ಜನಕ್ಕೆ ನೀವು ತುಂಬ ಹತ್ತಿರ ಆಗ್ತೀರ. ಐ ಮೀನ್ ನೀವು ಆ್ಯಂಕರ್ ಮತ್ತು ಆಡಿಯನ್ಸ್ ಮಧ್ಯ ಯಾವತ್ತು ಗ್ಯಾಪ್ ಬ್ರೇಕ್ ಮಾಡಿಬಿಟ್ಟು ಎಲ್ಲ ಒಂದೇ ಅಂತ ಟ್ರೀಟ್ ಮಾಡಿ ನೀವು ಜನಕ್ಕೆ ಎಂಟರ್ಟೈನ್ ಮಾಡ್ತೀರಾ, ಆವಾಗ ಐ ಥಿಂಕ್ ಯು ವಿಲ್ ರೀಚ್ ಟು ದ ಮೋರ್ ಆಡಿಯನ್ಸ್ ಅಂತ ಅನಿಸುತ್ತೆ. ಸೊ ಇವಾಗ ನೀವು ಆ್ಯಂಕರು, ನಾನು ಒಂದು ಏನೋ ನೀವು ಇಂಟರ್ವ್ಯೂ ಮಾಡ್ತಿದ್ದೀರಾ ಅನ್ನೋದಕ್ಕಿಂತ ವಿ ಬ್ರೇಕ್ ದ ಐಸ್. ಒಂದು ಫ್ರೆಂಡ್ ಥರ ಮಾತಾಡಿದಾಗ ನಾನು ಮಾತಾಡೋದಕ್ಕೂ ಆ್ಯಂಡ್ ನಾರ್ಮಲಿ ಒಂದು ಆ್ಯಂಕರ್ ಮತ್ತು ಒಂದು ಇಂಟರ್ವ್ಯೂ ಪರ್ಸನ್ ಜೊತೆ ಮಾತಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಇವಾಗ ನಾವು ಬ್ಯಾಕ್ ಸ್ಟೇಜಲ್ಲಿ ಸ್ವಲ್ಪ ಮಾತಾಡಿದ್ವಿ, ವಿ ಬಿಕೇಮ್ ಫ್ರೆಂಡ್ಸ್, ವಿ ಗಾಟ್ ಟು ನೋ ಈಚ್ ಅದರ್. ಸೊ ಒಂದು ಐಸ್ ಬ್ರೇಕಿಂಗ್ ಆಗಿದೆ. ನಾವು ಐ ಕ್ಯಾನ್ ಟಾಕ್ ಟು ಯು. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ನೀವೀಗ ಹೇಳಿದಾಗೆ ಆಡಿಯನ್ಸ್ ಅದು ಹೋಲ್ಡ್ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ನೀವು ಈಗ ಸಭಾ ಕಾರ್ಯಕ್ರಮ ಅಂತ ಹೇಳಿರುತ್ತೆ, ಆಗ ಆಡಿಯನ್ಸ್ ಎಲ್ಲ ಸ್ವಲ್ಪ ಮಲಗಿದಾಗಿರ್ತಾರೆ, ಎಲ್ಲ ಡಲ್ ಆಗಿ ಹೋಗಿರ್ತಾರೆ. ಏನು ಕಲ್ಚರಲ್ ಸ್ಟಾರ್ಟ್ ಆಗ್ಬೇಕು ಹೇಳುವಾಗ ಆಂಕರ್ ಸ್ಟೇಜ್ ಮೇಲೆ ಬಂದ ಕೂಡಲೇ ಅದೊಂದು ದೊಡ್ಡ ಕೆಲಸ ಹೌದು ಅವರಿಗೆ. ನೀವು ಹೇಗೆಲ್ಲ
ಅವರದ್ದು ಹೋಲ್ಡ್ ಇಟ್ಕೊಳ್ತೀರಿ? ಅವಾಗ ನಮ್ಮಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಿಕಾಸ್ Exactly. ಅರ್ಧಕ್ಕರ್ಧ ಜನ ಸಭಾ ಕಾರ್ಯಕ್ರಮ ಕೆಲವರಿಗೆ ಇಂಟ್ರೆಸ್ಟ್ ಇರಲ್ಲ, ಜಸ್ಟ್ ಪ್ರೋಗ್ರಾಮ್ ನೋಡೋದಕ್ಕೆ ಬಂದಿರ್ತಾರೆ ಆ್ಯಂಡ್ ಕಾಯ್ತಾ ಇರ್ತಾರೆ ಯಾವಾಗ ಎಂಡ್ ಆಗುತ್ತೆ, ಯಾವಾಗ ಕಲ್ಚರಲ್ ಇವೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನೀವು ಬರಬೇಕಾದ್ರೆ ನಿಮ್ಮ ಎಂಟ್ರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಒಂದು ಫಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಫಸ್ಟ್ ಬಂದುಬಿಟ್ಟು ನೀವು ಎಷ್ಟೊಂದು ಎನರ್ಜೆಟಿಕ್ ಆಗಿ ಕ್ರೌಡನ್ನು ಎಬ್ಸ್ತೀರಾ, ಐ ಥಿಂಕ್ ಆ ಫಸ್ಟ್ ಇಂಪ್ರೆಷನ್ ಥ್ರೂ ಔಟ್ ದ ಇವೆಂಟ್ ಇರುತ್ತೆ. ಫಸ್ಟೇ ನೀವು ಡಲ್ ಆಗಿ ಬಂದುಬಿಟ್ಟು ಏನೂ ಎನರ್ಜಿ ಇಲ್ಲ ಹಾಯ್ ಅಂದರೆ ಮಲ್ಕೊಂಡಿರೋರು ಇನ್ನೂ ಮಲ್ಕೊಂಡ್ಬಿಡ್ತಾರೆ. ಸೊ ಐ ಥಿಂಕ್ ನೀವು ಇಟ್ ಡಿಪೆಂಡ್ಸ್ ಆನ್ ದ ಕ್ರೌಡ್ ಆಲ್ಸೋ. ಕೆಲವೊಮ್ಮೆ ನೀವು ಸಿಕ್ಕಾಪಟ್ಟೆ ಎನರ್ಜಿಯಲ್ಲಿ ಬಂದರೂ ಏನು ಇಷ್ಟೊಂದು ಓವರ್ ಆಗಿ ಆಡ್ತಾರೆ ಅಂತ, ಕೆಲವ್ರಿಗೆ ಎನರ್ಜಿ ಇಲ್ಲ ಅಂದಾಗ ಏನು ಅಪ್ರೋಚಿಂಗೇ ಇಲ್ಲ, ಎನರ್ಜೆಟಿಕ್ ಆಗಿ ಇಲ್ಲ ಅನಿಸುತ್ತೆ. ಸೊ ಐ ಥಿಂಕ್ ಕ್ರೌಡ್ ವೈಸ್ ನಮ್ಮ ಎನರ್ಜಿ, ಆ ಒಂದು ಅಪ್ರೋಚ್, ಒಂದು ಪ್ರೆಸೆಂಟೇಷನ್ ಸ್ಕಿಲ್ ಡಿಫರ್ ಆಗುತ್ತೆ. ಸೊ ನೀವೀಗ ಇಷ್ಟು ದೊಡ್ಡ ದೊಡ್ಡ ಶೋಸ್ಗಳನ್ನೆಲ್ಲ ಮಾಡಿದ್ದೀರಿ. ಸೊ ನಿಮ್ಮ ಫೇವ್ರೆಟ್ ಶೋ ಅಂತೇಳಿ ಯಾವುದಾದ್ರೂ ಇದೆಯಾ? ಇದ್ರೆ ಯಾಕೆ? ಆ್ಯಕ್ಚುಲಿ ಹೇಳಬೇಕಾದ್ರೆ ನನ್ನ ಫೇವ್ರೆಟ್ ಶೋ ಅಂತ ಯಾವುದೂ ಇಲ್ಲ. ಬಿಕಾಸ್ ಪ್ರತಿಯೊಂದು ಶೋ ಇಂದ ಯು ಲರ್ನ್ ಸಮಥಿಂಗ್. ಎಟ್ ದ ಎಂಡ್ ಆಫ್ ದ ಡೇ ಏನಾದರೂ ಒಂದು ಕಲಿತೀರಾ ನೀವು. ಬಿಕಾಸ್ ಆ ಶೋ ಅಲ್ಲಿ ನೀವು ತುಂಬ ಥರದ ವ್ಯಕ್ತಿಗಳನ್ನು ಮೀಟ್ ಆಗ್ತೀರಾ. ಮೇ ಬಿ ನನ್ನ ಕೋ ಹೋಸ್ಟೇ ಇರ್ಬೋದು, ಇಬ್ಬರು ಹೋಸ್ಟ್ ಮಾಡಬೇಕಾದ್ರೆ ನನ್ನ ಕೋ ಹೋಸ್ಟ್ ಅವ್ರದ್ದೇ ಒಂದು ಡಿಫ್ರೆಂಟ್ ಸೆಟ್ ಆಫ್ ಸ್ಟೋರಿ ಇರುತ್ತೆ. ಅವ್ರು ಹೇಗೆ ಸ್ಟ್ರಗಲ್ ಮಾಡಿಬಿಟ್ಟು ಈ ಒಂದು ಪರ್ಟಿಕ್ಯುಲರ್ ಸ್ಟೇಜಿಗೆ ಬಂದಿದ್ದಾರೆ ಅಂತ, ಅಥವಾ ಪರ್ಫಾರ್ಮರ್ದು ಅವ್ರದ್ದೇ ಸೆಟ್ ಆಫ್ ಓನ್ ಸ್ಟೋರೀಸ್ ಇರುತ್ತೆ. ಸೊ ಅವರು ಎಷ್ಟೊಂದು ಸ್ಟ್ರಗಲ್ ಮಾಡಿಬಿಟ್ಟು ಫೈನಲಿ ಒಂದು ಸ್ಟೇಜಲ್ಲಿ ಬಂದು ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಅದು ಹಿಂದೆ ಪ್ರತಿಯೊಬ್ಬರಿಗೂ ಎವ್ರಿ ಪರ್ಸನ್ ಈಸ್ ಅ ಸ್ಟೋರಿ ಅಂತಾರೆ. ಸೊ ಒಂದು ವ್ಯಕ್ತಿ ಹಿಂದೆ ತುಂಬ ಕತೆ ಇರುತ್ತೆ. ಸೊ ನಂಗೆ ಖಂಡಿತವಾಗ್ಲೂ ಹೇಳ್ತೀನಿ, ನನಗೆ ಯಾವುದು ಫೇವ್ರೆಟ್ ಶೋ ಅಂತ ಇಲ್ಲ. ಚಿಕ್ಕ ಬರ್ಡೇ ಪಾರ್ಟಿ ಇರ್ಬೋದು ಅಥವಾ ದೊಡ್ಡ ಇಂಟರ್ನ್ಯಾಷನಲ್ ಶೋನೇ ಇರ್ಬೋದು, ಐ ಟ್ರೀಟ್ ದೆಮ್ ಈಕ್ವಲಿ. ಜಸ್ಟ್ ಮ್ಯಾಗ್ನಿಟ್ಯೂಡ್ ಡಿಫರ್ ಆಗುತ್ತೆ ಅನ್ನೋದ್ರ ಮಾತ್ರಕ್ಕೆ ನನಗೆ ಅದು ಫೇವ್ರೇಟು, ಇದು ಫೇವ್ರೇಟ್ ಇಲ್ಲ ಅಂತ ಏನೂ ಇಲ್ಲ. ನಾನು ಹೋಸ್ಟ್ ಮಾಡಿರುವಂಥ ಪ್ರತಿಯೊಂದು ಕಾರ್ಯಕ್ರಮನ ನಾನು 100% ಡೆಡಿಕೇಶನ್ ಕೊಟ್ಟು 100% ಆ ಒಂದು ಲವ್ ಫಾರ್ ದ ವರ್ಕ್ ಅದನ್ನು ಕೊಟ್ಬಿಟ್ಟು ಮಾಡಿದ್ದೀನಿ. ಸೊ ಐ ಥಿಂಕ್ ನನಗೆಲ್ಲ ಶೋ ಈಕ್ವಲ್ ಇದೆ. ಓಕೆ, ನೀವೀಗ ಸ್ಟೇಜ್ ಮೇಲೆ ಹೋಗೋ ಮುಂಚೆ ತುಂಬ ಪ್ರಿಪ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಹೇಗೆಲ್ಲ ಪ್ರಿಪೇರ್ ಮಾಡ್ತೀರಿ? ಏನೆಲ್ಲ ನಡೀತೆ ಬ್ಯಾಕ್ ಸ್ಟೇಜಲ್ಲಿ? ಆ್ಯಕ್ಚುಲಿ ನಾನು ಮುಂಚೆ ಸ್ವಲ್ಪ ಜಾಸ್ತಿ ಪ್ರಿಪೇರ್ ಮಾಡ್ತಿದ್ದೆ. ಅವಾಗಿನ್ನೂ ಹೊಸ್ತಲ್ವಾ. ಸೊ ಅವಾಗ ಓಕೆ ಈ ಥರ ಪಂಚ್ ಲೈನ್ ಹೇಳಬೇಕು, ಅವ್ರು ಈ ಥರ ಹೇಳಿದ್ರೆ ನಾನು ಈ ಥರ ಹೇಳಬೇಕು, ನಾನು ಇಮ್ಯಾಜಿನೇಷನಲ್ಲಿ ಮೇ ಬಿ ಆಡಿಯನ್ಸ್ ಹಿಂಗೆ ರಿಯಾಕ್ಟ್ ಮಾಡಿದ್ರೆ ನಾನು ಹಿಂಗೆ ರಿಯಾಕ್ಟ್ ಮಾಡಬೇಕು ಅಂತ ಅವಾಗ ಫುಲ್ ಪ್ಲ್ಯಾನಿಂಗ್ ಪ್ಲಾಟಿಂಗ್ ಎಲ್ಲ ನಡೀತಾ ಇತ್ತು. ಸೊ ಇವಾಗ ಆ ಒಂದು ಪ್ರಿಪ್ರೇಷನ್ ಮಾಡಿ ಇವಾಗ ನಾನೇನು ಹೆಚ್ಚು ಪ್ರಿಪೇರ್ ಮಾಡಲ್ಲ. ನಾಳೆ ಶೋ ಇದೆ ಅಂದರೂ ಓಕೆ ಇವತ್ತು ಹೋಗ್ತೀನಿ, ಇವತ್ತು ಈವ್ನಿಂಗ್ ಶೋ ಇದೆ. ಕೆಲವರು ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಸ್ಫೂರ್ತಿ ಮ್ಯಾಮ್ ಇವತ್ತು ಈವ್ನಿಂಗ್ ಶೋ ಇದೆ ಅಂತಾರೆ. ಸೊ ಆವಾಗ ರ್ಯಾಂಡಮಾಗಿ ಹೋಗಿ ಶೋ ಹೋಸ್ಟ್ ಮಾಡ್ತೀನಿ. ಸೊ ಬಟ್ ಕೆಲವೊಂದು ಫಾರ್ಮಲ್ ಇವೆಂಟ್ಸ್ ಇರುತ್ತೆ. ಸೊ ಇವಾಗ ಫಾರ್ಮಲ್ ಇವೆಂಟ್ಸ್ಗೂ ಇನ್ಫಾರ್ಮಲ್ ಇವೆಂಟ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಆ್ಯಂಡ್ ನಂದು ಫೇವ್ರೇಟ್ ಸ್ವಲ್ಪ ಇನ್ಫಾರ್ಮಲ್ ಇವೆಂಟ್ಸ್, ಬಿಕಾಸ್ ನೀವು ಚೆನ್ನಾಗಿ ಮಾತಾಡ್ಬೋದು ಅಲ್ಲ. ಸೊ ಫಾರ್ಮಲ್ ಇವೆಂಟ್ ಅಂದರೆ ಅವರು ನಿಮ್ಗೆ ಬೇರೆ ಸೆಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅಲ್ಲಿ ಬಂದಿರುವಂಥ ಗೆಸ್ಟ್ ಆಗಿರ್ಬೋದು, ಅಲ್ಲಿ ಬಂದಿರುವಂಥ ಆಡಿಯನ್ಸ್ ಇರ್ಬೋದು, ಅಥವಾ ಕಂಪ್ಲೀಟ್ ಆ ಒಂದು ಪ್ರೋಗ್ರಾಮಿನ ಸ್ಟ್ರಾಟಜಿನೇ ಬೇರೆ ಇರುತ್ತೆ. ಸೊ ಅವಾಗ ಫಾರ್ಮಲ್ ಇವೆಂಟ್ಸ್ಗೆ ನಾನು ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆಗ್ತೀನಿ. ಅದರದ್ದು ಮಾತಾಡೋ ಶೈಲಿ ಆಗಿರ್ಬೋದು, ಅಥವಾ ನಾನು ಮಾತಾಡಬೇಕಾಗಿರುವಂಥ ಸಬ್ಜೆಕ್ಟ್ ಇರ್ಬೋದು. ಸೊ ಆವಾಗ ಸ್ವಲ್ಪ ಜಾಸ್ತಿ ಪ್ರಿಪ್ರೇಷನ್ ಇರುತ್ತೆ. ಸೊ ನಿಮ್ಮ ಹತ್ರ ಈಗ ಇಷ್ಟೆಲ್ಲ ಮಾತಾಡಿದ್ವಿ, ಬ್ರೇಕ್ ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಸೊ ಈಗೊಂದು ಬ್ರೇಕ್ ತಗೊಳ್ಳೋಣ. ಎಸ್. ಸೊ ನೋಡಿದ್ವಲ್ಲ ವೀಕ್ಷಕರೇ, ನಾವಿವತ್ತು ಸ್ಫೂರ್ತಿ ಅವ್ರ ಜೊತೆ ಇದ್ದೇವೆ, ಅವರೊಟ್ಟಿಗೆ ಇಷ್ಟೆಲ್ಲ ಮಾತಾಡಿದ್ವಿ. ಈಗೊಂದು ಬ್ರೇಕ್. ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ನಮ್ಮೊಂದಿಗೆ ಇವತ್ತು RJ ಸ್ಫೂರ್ತಿ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ಫೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ಈಗ RJ ಹೇಳಿದರೆ ನಮಗೆ ಖಾಲಿ ವಾಯ್ಸ್ ಕೇಳ್ತದೆ, ಅವ್ರ ಎಕ್ಸ್ಪ್ರೆಷನ್ ಅಂತ ಕಾಣೋದಿಲ್ಲ. ಸೊ ಈಗ ನಿಮ್ಮದೊಂದು RJ ಹೇಗೆ ಮಾಡ್ತೀರಂತ ನಮಗೆ ಕೇಳುವಂಥ ಭಾಗ್ಯ ಸಿಕ್ಕಿದೆ ಇವತ್ತು. ಸೊ ನಮಗೆ ಒಂದು ಕೇಳಿಸ್ಬೋದಾ? ಡೆಫಿನೆಟ್ಲಿ. ಆ್ಯಕ್ಚುಲಿ ನನ್ನ ಶೋ ಹೆಸರು ಟೇಕ್ ಇಟ್ ಈಸಿ ಅಂತ. ಅದರಲ್ಲಿ ಒಂದು ಸೆಗ್ಮೆಂಟ್ ಏನು ಅಂದರೆ, ನಾನು ಅರ್ಧ ಸಿಚುವೇಶನ್ನ ನಾನು ಹೇಳ್ತಾ ಇದ್ದೆ. ಸೊ ಇನ್ನು ಅರ್ಧ ಸಿಚುವೇಶನ್ನ ನಮ್ಮ ಕಾಲರ್ಸ್ ಕಂಟಿನ್ಯೂ ಮಾಡಿಬಿಟ್ಟು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಹೇಳ್ತಾಯಿದ್ರು. ಸೊ ಒಂದು ಸಿಚುವೇಶನ್ ನಾನು ಮಾಡ್ತೀನಿ, ಒಂದು ಶೋ ಡೆಮೋ ತೋರಿಸ್ತೀನಿ. ಓಕೆ.
ಸಿಗ್ನಲ್ಗೆ ಹೋದರೆ ಟ್ರಾಫಿಕ್ ಆಟ, ಮನೆಗೆ ಹೋದರೆ ಹೆಂಡತಿ/ಗಂಡನ ಕಾಟ. ಬಟ್ ಇವಾಗ ಟೈಮ್ ಬಂದಿದೆ ಇದಕ್ಕೆಲ್ಲ ಹೇಳೋಕೆ ಬಾಯ್ ಟಾಟಾ. ಟ್ಯೂನ್ ಇನ್ ಮಾಡ್ಕೊಂಡಿದ್ರ ಮಂಗಳೂರಿನ ಫೇವ್ರೇಟ್ ರೇಡಿಯೋ ಸ್ಟೇಷನ್ 92.7 ಬಿಗ್ FM ಆ್ಯಂಡ್ ನಾನು ನಿಮ್ಮ RJ ಸ್ಫೂರ್ತಿ. ಸೊ ಇವತ್ತು ಮಂಗಳೂರಲ್ಲಿ ಸೂಪರಾಗಿ ಮಳೆ ಬರ್ತಾ ಇದೆ. ಅದಕ್ಕೋಸ್ಕರ ಮಳೆ ಬಗ್ಗೆ ಒಂದು ಸಿಂಪಲ್ಲಾಗಿ ಲವ್ ಸ್ಟೋರಿನ ನಾನು ಹೇಳ್ತೀನಿ. ಆದರೆ ಇದು ಅರ್ಧಂಬರ್ಧ ಬೆಂದಿರುವಂಥ ಲವ್ ಸ್ಟೋರಿ. ಈ ಲವ್ ಸ್ಟೋರಿನ ಹೀಟ್ ಮಾಡಿ ಕಂಪ್ಲೀಟ್ ಮಾಡುವಂಥ ಜವಾಬ್ದಾರಿ ನಿಮ್ಮದು. ಸೊ ಮುಂಗಾರು ಮಳೆ ಸುರಿತಾ ಇರುತ್ತೆ. ಲೆಫ್ಟಲ್ಲಿ ಹುಡುಗ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಬರ್ತಾ ಇರ್ತಾನೆ, ರೈಟಲ್ಲಿ ಹುಡುಗಿ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಬರ್ತಾ ಇರ್ತಾಳೆ. ಇಬ್ಬರು ಬಂದು ಎಟ್ ಅ ಪಾಯಿಂಟ್ ಮೀಟ್ ಆಗ್ತಾರೆ. ಹುಡುಗನ ಹತ್ರ ಛತ್ರಿನೇ ಇಲ್ಲ, ಬಟ್ ಹುಡುಗಿ ಹತ್ರ ಸೂಪರ್ ಆಗಿರುವಂಥ ಛತ್ರಿ ಇದೆ. ಕ್ಯೂಟ್ ಆಗಿರೋ ಹುಡುಗನ ನೋಡಿ ನಮ್ಮ ಹುಡುಗಿ ಕ್ವೈಟ್ ಆಗಿ ಸ್ಲಿಪ್ ಆದ್ಲು. ಮುಂದೆ ಸ್ಟೋರಿನ ನೀವು ಹೇಗೆ ಕಂಟಿನ್ಯೂ ಮಾಡ್ತೀರಾ? ಕಾಲ್ ಮಾಡಿ 12345678 ಅಥವಾ ನೀವು ನನಗೆ ಮೆಸೇಜ್ ಮಾಡ್ಬೋದು ನನ್ನ ಫೇಸ್ಬುಕ್ ಪೇಜ್ಗೆ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ. ಸದ್ಯಕ್ಕೆ ನಿಮಗೋಸ್ಕರ KGF ಚಿತ್ರದ ಒಂದು ಬ್ಯೂಟಿಫುಲ್ ಗೀತೆನ ಪ್ಲೇ ಮಾಡ್ತಾ ಇದ್ದೀನಿ. ಎಲ್ಲೂ ಹೋಗದೆ ಕೇಳ್ತಾರಿ ಮಂಗಳೂರಿನ ಫೇವ್ರೇಟ್ ರೇಡಿಯೋ ಸ್ಟೇಷನ್ 92.7 ಬಿಗ್ FM. ಲೈಫ್ ಸೂಪರ್ ಗುರು. ಸೂಪರ್ ಆಗಿತ್ತು. ಇಷ್ಟು ದಿನ ಖಾಲಿ ರೇಡಿಯೋದಲ್ಲಿ ಕೇಳಲಿಕ್ಕೆ ಸಿಕ್ತಿತ್ತು ನಮಗೆ RJ ಅವರ ವಾಯ್ಸ್. ಈಗ ಮಾತಾಡುವಾಗನೇ ಬೇರೆ ವಾಯ್ಸ್ ಇರ್ತದೆ, ಮತ್ತೆ RJ ಎಕ್ಸಾಕ್ಟ್ಲಿ ಅದು ಬಿಕಾಸ್ ತುಂಬಾ ಜನ ಹೇಳ್ತಾರೆ ನೀನು ನಾರ್ಮಲ್ ಆಗಿ ಮಾತಾಡೋದಕ್ಕೂ ಮೈಕಲ್ಲಿ ಮಾತಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದಾಗುತ್ತೆ ಬಿಕಾಸ್ ನಾನು ನಾರ್ಮಲ್ ಆಗಿ ಮಾತಾಡೋದಕ್ಕೂ ನಾನು ಫೋನಲ್ಲಿ ಮಾತಾಡೋದಕ್ಕೂ ನಾನು ಮೈಕ್ರೋಫೋನಲ್ಲಿ ಮಾತಾಡೋದಕ್ಕೂ ಕಂಪ್ಲೀಟ್ಲಿ ಡಿಫ್ರೆನ್ಸ್ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಹೌದು, ನೀವೀಗ ಇಷ್ಟು ಒಳ್ಳೆ ಮಾತಾಡಿದ್ರಿ. ಸೊ ಈಗ ಹೀಗೆ ಮಾತಾಡೋರು ಇನ್ನು ಚಿಕ್ಕದ್ರಲ್ಲಿ ಹೇಗೆ ಮಾತಾಡ್ತಿದ್ರಿ ಅಂತ ಹೇಳ್ಬೋದಾ ನಮಗೆ? ಐ ಥಿಂಕ್ ನಾನು ಚಿಕ್ಕದಲ್ಲೆಲ್ಲ ಇಷ್ಟೊಂದೆಲ್ಲ ಸ್ವಲ್ಪ ವಾಯ್ಸ್ ಮಾಡ್ಯುಲೇಷನ್ ಸ್ಕಿಲ್ಸ್ ಎಲ್ಲ ಇನ್ನೂ ಗೊತ್ತಿರಲಿಲ್ಲ. ಸೊ ಇವಾಗ ಏನಂದರೆ ಇವಾಗ ಒಂದು ಟೋನ್ ಕೆಲವೊಮ್ಮೆ ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಬೇಕು, ಕೆಲವೊಮ್ಮೆ ಪಾಸ್ ಎಷ್ಟೊಂದು ಪಾಸ್ ಸ್ಪೀಕ್ಸ್ ಅಂತಾರೆ. ಸೊ ನೀವು ಒಂದು ಪಾಸ್ 1 ಸೆಕೆಂಡ್ ಪಾಸಲ್ಲೇ ಎಷ್ಟೊಂದು ಡಿಫ್ರೆನ್ಸ್ ಇರುತ್ತೆ. ಸೊ ಆವಾಗ ಇಷ್ಟೆಲ್ಲ ಐಡಿಯಾ ಇಲ್ಲ, ಒಂದೇ ಟೋನ್ ಮೊನಾಟನಸ್ ಆಗಿ ಎಲ್ಲ ಒಂದೇ ಟೋನಲ್ಲಿ ಹೇಳ್ತಾ ಇದ್ದೆ. ನಂಗೆ ಕ್ಲಿಯರಾಗಿ ನೆನಪಿದೆ. ಸೊ ನಾರ್ಮಲಿ ನಾನು ಸ್ಪೀಚ್ ಮಾಡಿದಾಗಲೂ ಕೂಡ ತುಂಬ ಮೊನಾಟನಸ್ ಆಗಿ ಸ್ಪೀಚ್ ಮಾಡ್ತಾಯಿದ್ದೆ. ಅಂದರೆ ಕಾಂಟೆಂಟ್ ಇರ್ತಾಯಿತ್ತು, ಬಟ್ ಆ ವಾಯ್ಸ್ ಮಾಡ್ಯುಲೇಷನೇ ಇಲ್ಲ, ಅಪ್ ಆ್ಯಂಡ್ ಡೌನ್ ಇಲ್ಲ, ಏನೂ ಇಲ್ಲ. ನನ್ನ ಅಣ್ಣ ಯಾವಾಗಲೂ ಬೈತಾ ಇದ್ದ ಇದನ್ನು ಕೇಳಿಬಿಟ್ಟು, ಏನು ಫುಲ್ ಮೊನಾಟನಸ್ ಆಗಿ ಮಾತಾಡ್ತೇನೆ, ನಿನ್ನ ವಾಯ್ಸಲ್ಲಿ ಮಾಡ್ಯುಲೇಷನ್ಸೇ ಇಲ್ಲ ಅಂತ. ಸೊ ನಾನು ಆವಾಗ ವಾಪಸ್ ಕೇಳಿಬಿಟ್ಟು ಸ್ವಲ್ಪ ಮಾಡ್ಯುಲೇಷನ್ ಹಾಕಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ಅವಾಗಿಂದ ಸ್ವಲ್ಪ ಪ್ರಾಕ್ಟೀಸಸ್ ಮಾಡ್ತಾಯಿದ್ದೆ. ಸೊ ವಾಯ್ಸ್ ಮಾಡ್ಯುಲೇಷನ್ಸ್ ಬಗ್ಗೆ ಎಲ್ಲ ಐ ರಿಮೆಂಬರ್ ನಾನು 5th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಶೋ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಲೇಬೇಕು, ಫುಲ್ ಮೊನಾಟನಸ್ ಆಗಿತ್ತು ಅನ್ಸುತ್ತೆ. ಐ ಮೀನ್ ಶೋ ಸ್ಟಾರ್ಟಿಂಗಲ್ಲಿ ಹೆಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಸೇಮ್ ವಾಯ್ಸ್, ಎಂಡಿಗಲ್ಲೂ ಅದೇ ಥರ ಎಂಡಿತ್ತು. ಸೊ ನಾನು ಫೀಡ್ಬ್ಯಾಕ್ಸ್ ತೊಗೊಳ್ತಾ ಇದ್ದೆ. ಸೊ ನೀವು ಎಷ್ಟು ಫೀಡ್ಬ್ಯಾಕ್ ಎಕ್ಸೆಪ್ಟ್ ಮಾಡ್ತೀರಾ ನಿಮ್ಗೆ ಅಷ್ಟು ಗ್ರೋ ಆಗೋಕ್ಕೆ ಸಾಧ್ಯ ಅಂತ. ಸೊ ನಾರ್ಮಲಿ ನಮ್ಮ ಸ್ಕೂಲಲ್ಲಿ ನನ್ನ ಟೀಚರ್ಸ್ ಹೇಳ್ತಾ ಇದ್ರು, ನೀನು ತುಂಬ ಸೋ ಅಂತ ಹೇಳ್ತೀಯ ಶೋ ಮಾಡಬೇಕಾದ್ರೆ, ಸೊ ಅದನ್ನು ಅವಾಯ್ಡ್ ಮಾಡುವಂತ. ನೆಕ್ಸ್ಟ್ ಸ್ಯಾಟರ್ಡೇ ರೆಕಾರ್ಡಿಂಗ್ ಹೋಗಬೇಕಾದ್ರೆ ನಾನು ಕಂಟ್ರೋಲ್ ಮಾಡಿದೆ ಸೊ ಹೇಳೋದು. ನನ್ನ ಅಣ್ಣ ಹೇಳ್ದ ನೀನು ತುಂಬ ಮೊನೋಟನಸ್ ಆಗಿ ಮಾತಾಡ್ತೀಯ ಅಂತ. ಸೊ ಅದ್ರ ಬಗ್ಗೆ ಐ ಟ್ರೈಡ್ ವರ್ಕಿಂಗ್ ಆನ್ ಇಟ್, ಸ್ವಲ್ಪ ಟೋನ್ ಮಾಡ್ಯುಲೇಷನ್ಸ್ ಕೊಡೋಕೆ. ಸೊ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಹೈ ಟೋನ್ಸ್, ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಲೋ ಟೋನ್. ಇವಾಗ ತುಂಬ ಫೀಲಿಂಗ್ ಇಮೋಷ್ನಲ್ ಟೋನಲ್ಲಿದ್ದರೆ, ಇಮೋಷ್ನಲ್ ಕಾಂಟೆಂಟ್ ಇದ್ದರೆ ಸ್ವಲ್ಪ ಡ್ರ್ಯಾಗ್ ಮಾಡಿ, ಸ್ವಲ್ಪ ಸ್ಲೋ ಆಗಿ, ಸ್ವಲ್ಪ ಪಾಸ್ ಕೊಟ್ಟು ಮಾತಾಡ್ತೀರಾ. ಸೊ ಐ ಥಿಂಕ್ ತುಂಬ ಎಕ್ಸ್ಪೀರಿಯನ್ಸಿಂದ ಆ್ಯಂಡ್ ಡೆಫಿನೆಟ್ಲಿ ಜನರ ಫೀಡ್ಬ್ಯಾಕಿಂದ ನಾನು ತುಂಬ ಕಲ್ತಿದ್ದೀನಿ. ಹೌದು, ನೀವೀಗ ಹೋಸ್ಟ್ ಮಾಡ್ತಿದ್ದೀರಾ. ಸೊ ಈಗ ನೀವು ಸ್ಟೇಜ್ ಮೇಲೆ ಬಂದ ತಕ್ಷಣ ಈಗೊಂದು ಸಿಚುವೇಶನ್, ಈಗೊಂದು ದೊಡ್ಡ ಈವೆಂಟ್ ಆಗ್ತಾ ಇದೆ, ನೀವೀಗ ಸ್ಟೇಜ್ ಮೇಲೆ ಬರ್ತೀರಿ, ನೀವೀಗ ನಿರೂಪಕಿ, ಆಂಕರ್. ಸೊ ಈಗೆಲ್ಲ ಜನರು ನಿದ್ದೆ ಮಾಡ್ತಿದ್ದಾರೆ, ಹೇಗೆ ಎಬ್ಬಿಸ್ತೀರಿ? ಈಗ ನೀವು ಇವೆಂಟಲ್ಲಿ ಇದ್ದೀರಿ. ಓಕೆ, ನಮಸ್ಕಾರ ಉಡುಪಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅದೇನು ರೆಸ್ಪಾನ್ಸ್ ಇಲ್ಲ ಅಂದರೆ ಅಯ್ಯೋ ಉಡುಪಿ ಜನ ಎಷ್ಟೊಂದು ಎನರ್ಜೆಟಿಕ್ ಆಗಿರಬೇಕು, ಸೂಪರ್ ಎನರ್ಜೆಟಿಕ್ ಅಂತ ಕೇಳ್ತಾ ಇದ್ದೀನಿ, ಇದೆಲ್ಲ ಸಾಕಾಗಲ್ಲ, ವಾಪಸ್ ಕೇಳ್ತಾ ಇದ್ದೀನಿ ಉಡುಪಿ ಹೇಗಿದ್ದೀರಾ. ಸೊ ಅವಾಗ ನಾರ್ಮಲಿ ಜನ ಕೂಗು ಹೊಡಿತಾರೆ. ಆ್ಯಂಡ್ ನಂದು ಯಾವಾಗಲೂ ಶೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೊಂದು ಸಣ್ಣ ಡೀಲ್ ಇರುತ್ತೆ ನಂದು ಮತ್ತು ಆಡಿಯನ್ಸ್ ಮಧ್ಯ. ಡೀಲ್ ಏನು ಅಂದರೆ, ಇಲ್ಲಿ ಬರುವಂಥ ಪರ್ಫಾರ್ಮರ್ಸ್ ಎಷ್ಟೊಂದು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಪರ್ಫಾರ್ಮ್ ಮಾಡಿರ್ತಾರೆ. ಸೊ ಲೈಫಲ್ಲಿ ಫ್ರೀಯಾಗಿ ಸಿಗೋದು ಒಂದೇ ಅದು ಚಪ್ಪಾಳೆ. ಸೊ ಅದು ಚಪ್ಪಾಳೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದು ಕಾರ್ಯಕ್ರಮ ಮುಗ್ದಾದ್ಮೇಲೂ ದಯವಿಟ್ಟು ನಮ್ಮ ಪರ್ಫಾರ್ಮೆನ್ಸ್ಗೆ ಚಪ್ಪಾಳೆ ಹೊಡೀರಿ, ದಟ್ ಈಸ್ ಅ ಡೀಲ್.
ಡೀಲ್ ಮಾಡಿಬಿಟ್ಟು ಆ ಜನ ಎಸ್ ಅಂತ ಹೇಳೋ ತನಕ ನಾನು ಬಿಡಲ್ಲ, ವಾಪಸ್ ಕೇಳ್ತಾ ಇರ್ತೀನಿ. ಸೊ ಫೈನಲಿ ಎಸ್ ಅಂತಾರೆ. ಸೊ ಹೀಗೆ ನಾರ್ಮಲಿ ನಾನು ರ್ಯಾಂಡಮ್ ಆಗಿ ಬಂದುಬಿಟ್ಟು ನಾನು ಯಾವತ್ತೂ ನಾನು ಒಬ್ಬಳೇ ಮಾತಾಡ್ತಾ ಸ್ಟಾರ್ಟ್ ಮಾಡಲ್ಲ ಇವೆಂಟ್. ನಾನು ಇವೆಂಟ್ ಸ್ಟಾರ್ಟ್ ಮಾಡೋದೇ ಇಂಟರ್ಆಕ್ಟಿವ್ ಸೆಷನಿಂದ. ಐ ಬಿಲೀವ್ ಒಂದು ಪ್ರೋಗ್ರಾಮ್ ಒಂದು ಸೂಪರ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಇವಾಗ ಚಪ್ಪಾಳೆ ಹೊಡಿಯೋಕ್ಕೂ 2 ಕೈ ಬೇಕು, ಚಿಟಿಕೆ ಹೊಡಿಯೋಕ್ಕೂ 2 ಬೆರಳು ಬೇಕು. ಸೊ ಒಂದು ಪ್ರೋಗ್ರಾಮ್ ಸೂಪರ್ ಸಕ್ಸಸ್ಫುಲ್ ಆಗಬೇಕು, ಇಟ್ ಈಸ್ ಆಲ್ವೇಸ್ ಅ 2-ವೇ ಕಮ್ಯುನಿಕೇಷನ್. ನೀವು ಎಷ್ಟೊಂದು ಇನ್ವಾಲ್ವ್ ಆಗಿರ್ತೀರೋ ಅಷ್ಟೇ ಆಡಿಯನ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಆ ಪ್ರೋಗ್ರಾಮ್ ಸಕ್ಸಸ್ಫುಲ್. ಇವಾಗ ನಾನಿಲ್ಲಿ ಫುಲ್ ಎನರ್ಜೆಟಿಕ್ಕು ಅಲ್ಲಿ ಜನ ಫುಲ್ ಅಯ್ಯೋ ಅಂತ ಕೂತಿದ್ರೆ ಐ ಡೋಂಟ್ ಥಿಂಕ್ ದಟ್ ಮೇಕ್ಸ್ 100% ಸಕ್ಸಸ್ಫುಲ್ ಇವೆಂಟ್ ಅಂತ. ಸೊ ಫಸ್ಟ್ ಬಂದುಬಿಟ್ಟು ನಾನು ಮಾಡೋ ಕೆಲಸ ಅಂದರೆ ನಾನು ಆಡಿಯನ್ಸ್ ಇಂಟರಾಕ್ಷನ್. ಮೇ ಬಿ ನಾನು ಆಡಿಯನ್ಸ್ ಮಧ್ಯ ಹೋಗ್ಬಿಟ್ಟು ಇಂಟರಾಕ್ಟ್ ಮಾಡ್ತೀನಿ, ಅವ್ರಿಗೆ ಮೈಕ್ ಕೊಟ್ಬಿಟ್ಟು ಅವ್ರ ಜೊತೆ ಮಾತಾಡ್ಬಿಟ್ಟು ಇಂಟರಾಕ್ಟ್ ಮಾಡ್ತೀನಿ. ಸೊ ಫಸ್ಟ್ ಸೆಗ್ಮೆಂಟಲ್ಲಿ ಫಸ್ಟ್ ಮಾಡೋವಂಥ ಫಸ್ಟ್ ಥಿಂಗ್ ಇಂಟರಾಕ್ಷನ್. ಓಕೆ, ನೀವೀಗ ಹೋಸ್ಟಿಂಗ್ ಬಗ್ಗೆ ಹೇಳ್ತಿದ್ದೀರಿ. ನೀವು ಫಸ್ಟ್ ಮಾಡಿದ್ದು ಯಾವುದು, ಹೋಸ್ಟ್ ಮಾಡಿದ ಶೋ ಆರ್ ಈವೆಂಟ್? ಯಾ, ಟೆಲಿವಿಷನ್ ಶೋ ಇವೆಂಟ್. ಟೆಲಿವಿಷನ್ ಓಕೆ. ನಾನು 5th ಸ್ಟ್ಯಾಂಡರ್ಡಲ್ಲಿ ಸಿಂಚನ ಅಂತ ಫಸ್ಟ್ ನಾನು ಪ್ರೋಗ್ರಾಮ್ ಮಾಡಿದ್ದು. 5th ಸ್ಟ್ಯಾಂಡರ್ಡ್ ಆಡಿಷನ್ ಮಾಡಿದೆ, ಸೆಲೆಕ್ಟ್ ಆದೆ. ಅದು ಬರ್ಡೇ ವಿಶಸ್ ಪ್ರೋಗ್ರಾಮ್. ಸೊ ಅವಾಗ ಪೋಸ್ಟ್ ಬರ್ತಾ ಇತ್ತು, ಪೋಸ್ಟ್ ಬರಿತಾ ಇದ್ರು ಬರ್ಡೇಗೆ. ಸೊ ಆ ಪೋಸ್ಟ್ ಕಾರ್ಡ್ ನೋಡಿದ್ರೆ ಏನೋ ಒಂಥರ ಸ್ಪೆಷಲ್ ಫೀಲಿಂಗ್ ಬರುತ್ತೆ ಇವಾಗಲೂ. ಸೊ ಅವಾಗೆಲ್ಲ ಲೆಟರ್ಸ್ ಬರಿತಾ ಇದ್ರು. ಸೊ ಇವಾಗ ಹರ್ಷಿತಾ ಅವರ ಬರ್ಡೇ ಇದೆ, ಶುಭ ಕೋರುವವರು ಸೊ ಆ್ಯಂಡ್ ಸೊ, ಅಜ್ಜಿ ಅಜ್ಜ, ತಂದೆ ತಾಯಿ, ಅಣ್ಣ ತಂಗಿ ಅಂತ. ಸೊ ಅದ್ ಬರಿತಾ ಇದ್ರು. ಅಂಡ್ ಸಾಂಗ್ ಡೆಡಿಕೇಶನ್ ಇತ್ತು ಕೆಳಗಡೆ. ಸೊ ಈ ಸಾಂಗ್ ನ ಇವ್ರಿಗೆ ಡೆಡಿಕೇಟ್ ಮಾಡ್ತೀನಿ ಅಂತ. ಸೊ ಲೆಟರ್ಸ್ ಓದ್ಬಿಟ್ಟು ಆಮೇಲೆ ಒಂದು ಗಾದೆ ಮಾತು ಹೇಳುವಂತ ಒಂದು ಅವಾಗ ಏನು ಕ್ರೇಜ್ ಇತ್ತು ನನಗೆ. ಪ್ರತಿಯೊಂದು ಲೆಟರ್ ಓದ್ಬಿಟ್ಟು ಒಂದು ಗಾದೆ ಮಾತು ಹೇಳ್ಬಿಟ್ಟು ಆ ಸಾಂಗ್ ಪ್ಲೇ ಮಾಡ್ತಿದ್ದೆ. ಸೊ ಈ ಥರ ಒಂದು ಸೆಗ್ಮೆಂಟ್ ಇತ್ತು. ಸೊ ಅದು ಮಾಡ್ತಾ ಐ ಥಿಂಕ್ ನನ್ನ 7th ಸ್ಟ್ಯಾಂಡರ್ಡಲ್ಲಿ ಅವಾಗ ಸ್ವಲ್ಪ ನಾನು ಕ್ಯಾಮ್ರಾ ಫ್ರೆಂಡ್ಲಿ ಆಗಿದ್ದೆ. ಸೊ ನಾನು ಮ್ಯಾನೇಜ್ ಮಾಡ್ತಾ ಇದ್ದೆ. ಸೊ ಆ 7th ಸ್ಟ್ಯಾಂಡರ್ಡಲ್ಲಿ ನಂಗೆ ಅದ್ರ ಜೊತೆಗೆ ಇನ್ನೊಂದು ಪ್ರೋಗ್ರಾಮ್ ಕೊಟ್ಟರು, ಒಂದು ಟಾಪ್ 10 ಅಂತ. ಸೊ ಎಲ್ಲ ಸಾಂಗ್ಸ್ ನೋಡಿಬಿಟ್ಟು ಎಲ್ಲ ಮೂವೀಸ್ನ ನೋಡಿಬಿಟ್ಟು ಆರ್ಡರ್ ವೈಸ್ ರ್ಯಾಂಕ್ ಮಾಡೋದು. ಅದೆಲ್ಲ ಸ್ವಲ್ಪ ಟೀಮ್ ವರ್ಕ್ ಇತ್ತು. ಓದ್ಬಿಟ್ಟು ಯಾವ್ದು ಚೆನ್ನಾಗಿದೆ ಮ್ಯೂಸಿಕ್, ಅದು ಲಿರಿಕ್ಸ್ ಹೆಂಗಿದೆ ಅದೆಲ್ಲ ನೋಡಿಬಿಟ್ಟು ನಾವು ಟಾಪ್ ರ್ಯಾಂಕಿಂಗ್ ಮಾಡ್ತಾ ಇದ್ವಿ. ಟಾಪ್ 10, ಟಾಪ್ 9. ಸಾಂಗ್ ಬಗ್ಗೆ ಸ್ವಲ್ಪ ಮಾತಾಡಿ, ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಿ, ಸಾಂಗ್ ಹೆಂಗೆ ಬಂತು, ಹೆಂಗೆ ಶೂಟ್ ಆಯಿತು, ಲೊಕೇಶನ್ ಬಗ್ಗೆ ಮಾತಾಡಿ, ಆ್ಯಂಡ್ ಆಫ್ಕೋರ್ಸ್ ಆ ಮೂವಿ ಬಗ್ಗೆ ಮಾತಾಡಿ ಸಾಂಗ್ ಲಿಸ್ಟಿಂಗ್ ಮಾಡ್ತಾ ಇದ್ದೆ. ಸೊ ನೀವೀಗ ಡೈಲಿ ಪ್ರೋಗ್ರಾಮ್ಸ್ ಮಾಡ್ತಿರ್ತೀರಲ್ಲ, ಆ ಪ್ರೋಗ್ರಾಮ್ಸಿಗೆ ಡೈಲಿ ಒಂದೊಂದು ಟಾಪಿಕ್ ಬೇಕೇ ಬೇಕು. ಸೊ ಆ ಟಾಪಿಕ್ಸ್ ಹೇಗೆ ನೀವು ಕಲೆಕ್ಟ್ ಮಾಡ್ತೀರಿ, ಹೇಗೆ ಸಿಗ್ತದೆ? ಆ್ಯಕ್ಚುಲಿ ಫಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ನಿಮ್ಮ ಡೈಲಿ ನ್ಯೂಸ್ ಬಗ್ಗೆ ಅಪ್ಡೇಟೆಡ್ ಆಗಿರಬೇಕು. ಇವತ್ತು ಏನು ನಡೀತಾ ಇದೆ, ಎಂಟರ್ಟೈನ್ಮೆಂಟ್ ನ್ಯೂಸ್ ಅಂತ ಮಾತ್ರ ಅಲ್ಲ, ಎನಿ ನ್ಯೂಸ್, ಇಡೀ ಇಂಡಿಯಾದಲ್ಲಿ ಏನಾಗ್ತಿದೆ, ವರ್ಲ್ಡಲ್ಲಿ ಏನಾಗ್ತಿದೆ, ನಿಮ್ಮ ಸಿಟಿಯಲ್ಲಿ ಏನಾಗ್ತಿದೆ, ನಿಮ್ಮ ಓನ್ ಲೊಕ್ಯಾಲಿಟಿಯಲ್ಲಿ ಏನಾಗ್ತಿದೆ ಅಂತ. ಇನ್ನೊಂದೇನೆಂದರೆ ನಮ್ಮ ಆರ್ಜೆಸ್ಗಳಿಗೆ ಮುಖ್ಯವಾಗಿ ಬೇಕಾಗಿದ್ದು ಒಬ್ಸರ್ವೇಷನ್ಸ್. ಸೊ ನಾನು ಪ್ರತಿದಿನ ಮನೆಯಿಂದ ಸ್ಟುಡಿಯೋಗೆ ಹೋಗೋ ತನಕ ಒಬ್ಸರ್ವ್ ಮಾಡ್ತಾ ಇದ್ದೆ. ಐ ಮೀನ್ ಎಕ್ಸ್ಟ್ರಾಡಿನರಿ ವಿಷಯ ಬೇಕು ಅಂತ ಏನಿಲ್ಲ, ಆರ್ಡಿನರಿ ವಿಷಯನೇ ನಾನು ಆ್ಯಕ್ಚುಲಿ ಆನೇರಲ್ಲಿ ಮಾತಾಡ್ತಿದ್ದು. ಯಾಕಂದರೆ ನೀವು ಎಷ್ಟು ನ್ಯಾಚುರಲ್ ಆಗಿ ಮಾತಾಡ್ತಿರೋ ಅಷ್ಟು ಜನಕ್ಕೆ ರೀಚ್ ಆಗ್ತೀರಾ. ಇವಾಗ ನೀವು ಒಂದಿನ ಫೇಕ್ ಆಗಿ ಏನೋ ಮಾತಾಡ್ತೀರಾ, 2 ದಿನ ಓಕೆ, ಬಟ್ ವರ್ಷದ 365 ಡೇಸ್ ಕೂಡ ನೀವು ಬೇರೆ ವ್ಯಕ್ತಿ ಥರ ಪ್ರಿಟೆಂಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವೆಷ್ಟು ನ್ಯಾಚುರಲ್ ಆಗಿರ್ತೀರೋ ಅಷ್ಟು ಬೇಗ ನೀವು ಆಡಿಯನ್ಸಿಗೆ ರೀಚ್ ಆಗ್ತೀರಾ, ಲಿಸ್ನರ್ಸಿಗೆ ರೀಚ್ ಆಗ್ತೀರಾ. ಆ್ಯಂಡ್ ಟಾಪಿಕ್ ಬಗ್ಗೆ ನಾನು ಅದೇ ಮನೆಯಿಂದ ಸ್ಟುಡಿಯೋಗೆ ಹೋಗಬೇಕಾದ್ರೆ ಎವ್ರಿಥಿಂಗ್ ಎಲ್ಲದನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೆ. ಮೇ ಬಿ ತರಕಾರಿ ಮಾರೋರು ಅಲ್ಲಿ ಏನಾಗ್ತಿದೆ, ಒಂದು ಅಮ್ಮ ಮಗುನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಬಂದಿರ್ತಿದ್ರು, ತುಂಬ ವಿಷಯ ನಡೆಯುತ್ತೆ, ಬಟ್ ನಾವು ಅಬ್ಸರ್ವ್ ಮಾಡಲ್ಲ. ನಮ್ಮ ಸುತ್ತಮುತ್ತಲು ಎಷ್ಟೊಂದು ಸ್ಟೋರಿ ಇರುತ್ತೆ, ನಾವು ಸ್ಟೋರಿ ಹುಡ್ಕೊಂಡು ಹೋಗೋದ್ರ ಬದಲು ಸುಮ್ಮನೆ ನೀವು ಒಂದಿನ ರೋಡಲ್ಲಿ ನಡ್ಕೊಂಡು ಜಸ್ಟ್ ಅಬ್ಸರ್ವ್, ನಿಮ್ಗೆ ಎಷ್ಟೊಂದು ಸ್ಟೋರಿ ಸಿಗುತ್ತೆ. ಸೊ ನಾವು ಮಾಡ್ತಿದ್ದು ಅದೇ, ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೆ, ತುಂಬ ಸ್ಟೋರಿ ಸಿಗ್ತಿತ್ತು. ಆ್ಯಂಡ್ ಆಫ್ಕೋರ್ಸ್ ನ್ಯೂಸ್ ಓದಬೇಕು, ಬಿಕಾಸ್ ನೀವು ಆಡಿಷನ್ಗೆ ಹೋಗಬೇಕಾದ್ರೆ, ಇಂಟರ್ವ್ಯೂ ಹೋಗಬೇಕಾದ್ರೆ ಫಸ್ಟ್ ಅವ್ರು ಕೇಳೋವಂಥ ಪ್ರಶ್ನೆ ನಿಮ್ಮ ವಾಯ್ಸ್ ಹೇಗಿದೆ ಅಂತಲೂ ಟೆಸ್ಟ್ ಮಾಡಲ್ಲ, ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ನಿಮ್ಮ ಕಾಲೇಜಲ್ಲಿ ಅಂತ ಟೆಸ್ಟ್ ಮಾಡೋದೇ ಇಲ್ಲ, ನೀವು ಎಷ್ಟು ನ್ಯೂಸ್, ನಿಮ್ಮ ಕರೆಂಟ್ ಅಫೇರ್ಸ್ ಬಗ್ಗೆ ಎಷ್ಟು ಅಪ್ಡೇಟೆಡ್ ಆಗಿದ್ದೀರಾ ಅಂತ ಫಸ್ಟ್ ಪ್ರಶ್ನೆ ಇರುತ್ತೆ. ಆ್ಯಂಡ್ ನಾವು ಏನೇ ಒಂದು ಮಾಡಿದ್ರು ಅದರಲ್ಲಿ ಓಕೆ ಏನಾದರೂ ಸಿಗುತ್ತಾ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಇವಾಗ ಒಂದು ಜಸ್ಟ್ ಮೂವಿ ನೋಡಿದ್ರೆ ಬರೀ ಒಂದು ಮೂವಿ ನೋಡಬೇಕು ಅನ್ನೋ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಲ್ಲ. ಓಕೆ ಇದರಲ್ಲಿ ಏನೋ ಒಂದು ಕಲಿಯೋಕ್ಕಿರುತ್ತೆ, ಇದರಲ್ಲಿ ಒಂದು ಸ್ಟೋರಿ ಇದೆ, ಇದರಲ್ಲಿ ಈ ಪಂಚ್ ಡೈಲಾಗ್ನ ನಾನು ಹಿಂಗೆ ನನ್ನ ಶೋಲ್ಲಿ ಯೂಸ್ ಮಾಡ್ಕೊಳ್ಬೋದು, ಅಥವಾ ಈ ಸ್ಟೋರಿ ಬೇಸಿಸ್, ಈ ಸ್ಟೋರಿಯ ಒಂದು ಪ್ಲಾಟ್ನ ನಂದು ನೆಕ್ಸ್ಟ್ ಎಪಿಸೋಡಲ್ಲಿ ಇದನ್ನೇ ನಾನು ಬೇರೆ ಥರ ಸ್ಟೋರಿ ಕ್ರಿಯೇಟ್ ಮಾಡ್ಬೋದು, ರೀಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಐ ಥಿಂಕ್ ಈ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಮ್ಮ ಸ್ಟೋರಿ ಹುಡ್ಕೊಳ್ಳೋದು ಜಾಸ್ತಿ.
ಓಕೆ ಇದೆಲ್ಲ ಅಲ್ಲದೆ ನೀವು ಥಿಯೇಟರ್ ಕೋರ್ಸ್ ರಂಗಭೂಮಿದು ಸಹ ಕೋರ್ಸ್ ಮಾಡಿದ್ದೀರಿ. ಯಾವುದೆಲ್ಲ ಡ್ರಾಮಾ ಮಾಡಿದ್ದೀರಿ? ನಾವು ಕೂಡ ಕೇಳಲಿಕ್ಕೆ ತುಂಬಾ ಕಾತುರರಾಗಿದೆ. ಆ್ಯಕ್ಚುಲಿ ನನ್ನ ರಂಗಭೂಮಿಯ ಟೀಚರ್ ಏನಂದರೆ ನಮ್ಮ ರೇವತಿ ನಾಡ್ಗಿರ್ ಮ್ಯಾಮ್ ಅವರು, ನಿಮ್ಮ ಮನಸ್ವಿನಿ ಆ್ಯಂಕರ್ ಅವರು. ಸೊ ಐ ಥಿಂಕ್ ನನಗೆ ರಂಗಭೂಮಿನ ಪರಿಚಯ ಮಾಡಿಕೊಟ್ಟರು ರೇವತಿ ಮ್ಯಾಮ್ ಅವರು. ಸೊ ಅವರ ಫಸ್ಟ್ ಬ್ಯಾಚ್ ಪೈಲಟ್ ಬ್ಯಾಚ್ ಬಂದಿತ್ತು ಕಿರ್ದಾರ್ ಥಿಯೇಟರ್ ಗ್ರೂಪ್ ಅಂತ. ಸೊ ಆ ಫಸ್ಟ್ ಬ್ಯಾಚ್ನ ಸ್ಟೂಡೆಂಟ್ ನಾವೆಲ್ಲ ಒಂದು ಗ್ರೂಪ್ ಆಫ್ ಜನ ಇದ್ದೀವಿ. ಸೊ 3 ತಿಂಗಳು ಕೋರ್ಸ್ ಇತ್ತು. ಪ್ರತಿದಿನ ನಮ್ಗೆ ಒಂದೊಂದು ಟಾಪಿಕ್ ಬಗ್ಗೆ ಹೇಳ್ಕೊಡ್ತಾ ಇದ್ರು. ವಾಯ್ಸ್ ಮಾಡ್ಯುಲೇಷನ್, ನೀವು ಹೇಗೆ ಸ್ಟೇಜ್ ಫೇಸ್ ಮಾಡಬೇಕು, ಬ್ಲಾಕಿಂಗ್ಸ್ ಹೇಳ್ಕೊಡ್ತಾ ಇದ್ರು. ಸೊ ರಂಗಭೂಮಿ ಅದೊಂದು ಡಿಫ್ರೆಂಟ್ ಫೀಲ್ಡ್ ಅಂತ ಹೇಳ್ಬೋದು. ಆ್ಯಂಡ್ ರಂಗಭೂಮಿ ನಿಮಗೆ ತುಂಬ ಶಿಸ್ತನ್ನು ಕಲಿಸುತ್ತೆ ಲೈಫಲ್ಲಿ. ಬಿಕಾಸ್ ನಮಗೆ ರೇವತಿ ಮ್ಯಾಮ್ ಹೇಳಿದ್ದು ಇನ್ನೂ ನೆನಪಿದೆ. ಇವಾಗ ರಂಗಭೂಮಿಯಲ್ಲಿ ನಿಮಗೆ ಮೇಕಪ್ ಮಾಡೋಕ್ಕೆ ಮೇಕಪ್ ಆರ್ಟಿಸ್ಟ್ ಇರ್ತಾರೆ. ಸೊ ಅವರು ಮೇಕಪ್ನ ಮುಟ್ಟಿ ನಮಸ್ಕಾರ ಮಾಡ್ತಾರೆ, ಯಾಕಂದರೆ ನಿಮಗೆ ರೂಪ ಕೊಡೋರು ಅವರು ಅಂತ. ಸೊ ಅಷ್ಟೊಂದು ಶಿಸ್ತನ್ನು ನನಗೆ ಐ ಡೋಂಟ್ ಥಿಂಕ್ ನನ್ನ ಲೈಫಲ್ಲಿ ಅಷ್ಟೊಂದು ಶಿಸ್ತು ನಾನು ಯಾವತ್ತೂ ಕಲ್ತಿದ್ದೀನಿ ಅಂತ. ಬರೀ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಒಂದು ಜೀವನ ಕಲಿಸುತ್ತೆ. ಅಥವಾ ಬಿಕಾಸ್ ಅಲ್ಲಿ ಬಂದಿರುವಂಥ ಡಿಫ್ರೆಂಟ್ ಸೆಟ್ ಆಫ್ ಜನಕ್ಕೆ ಲೈಫಲ್ಲಿ ಏನೋ ಒಂಥರ ಡಿಫ್ರೆಂಟಾಗಿ ಅಚೀವ್ ಮಾಡಬೇಕು ಅನ್ನೋ ಒಂದು ಕನಸಿರುತ್ತೆ. ಆ್ಯಕ್ಚುಲಿ ಒಂದು ಗೋಲ್ ಇರುತ್ತೆ ಲೈಫಲ್ಲಿ. ಸೊ ಅಂಥವ್ರಿಂದ ನೀವು ತುಂಬ ಕಲಿತೀರಾ. ಆ್ಯಂಡ್ ನಾವು ಲಾಸ್ಟಿಗೆ ಒಂದು ನಾಟಕ ಮಾಡಿದ್ವಿ, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು ಅಂತ. ಅದರಲ್ಲಿ ನಾನು ರಿಂದ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ನಿಮ್ಮ ಫೇವ್ರೇಟ್ ಕ್ಯಾರೆಕ್ಟರ್? ಎಕ್ಸಾಕ್ಟ್ಲಿ. ಬಿಕಾಸ್ ನಾನು ಯಾವತ್ತೂ ಆಡಿಯನ್ಸ್ ಆಗಿಬಿಟ್ಟು ಡ್ರಾಮಾನ ನೋಡ್ತಿದ್ದೆ, ಸ್ಟೇಜ್ ಶೋಸ್ನ ನೋಡ್ತಿದ್ದೆ. ಬಟ್ ಅಲ್ಲಿ ಪರ್ಫಾರ್ಮ್ ಮಾಡಬೇಕಾದ್ರೆ ಗೊತ್ತಾಯಿತು ಎಷ್ಟು ಕಷ್ಟ ಇರುತ್ತೆ ಅಂತ. ಬಿಕಾಸ್ ನನ್ನ ಪಾತ್ರ ಹೆಂಗಿತ್ತು ಅಂದರೆ, ನನ್ನ ಮೇಲೆ 4 ದೆವ್ವಗಳು ಬರುತ್ತೆ. ಸೊ ಒಂದೊಂದು ದೆವ್ವ ಬಂದಾಗ ನನ್ನ ಒಂದು ಟೋನ್ ಮಾಡ್ಯುಲೇಷನ್ಸ್ ಹಾಗೆಲ್ಲ ಇರ್ತಿತ್ತು. ಆ್ಯಂಡ್ ರೆಸ್ಟ್ ಆಫ್ ದ ಟೈಮ್ ನಾನು ನಾರ್ಮಲ್ ರಿಂದಾ ಥರ ಇರಬೇಕಿತ್ತು. ಸೊ ಅದಕ್ಕೆ ಎಷ್ಟೊಂದು ಕಷ್ಟಪಟ್ಟು ಕಲಿತು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ನಮ್ಮ ರೇವತಿ ಮ್ಯಾಮ್ಗಂತೂ ನಾವೆಲ್ಲ ಫುಲ್ ಟಾರ್ಚರ್ ಕೊಟ್ಟಿದ್ದೀವಿ. ಬಿಕಾಸ್ ನಾವೇನು ಮಾತು ಕೇಳ್ತಾ ಇರಲಿಲ್ಲ. ಬಟ್ ಎಟ್ ದ ಎಂಡ್ ಒಂದು ಸ್ಟೇಜ್ ರೀಚ್ ಆಗೋ ತನಕ ನಾವೆಲ್ಲ ಒಂಥರ ಚೈಲ್ಡಿಶ್ ಥರನೇ ಇದ್ವಿ. ಬಟ್ ಅಟ್ ಸರ್ಟನ್ ಪಾಯಿಂಟ್ ನಾವೆಲ್ಲ ನಮ್ಗೆ ಸ್ವಲ್ಪ ಸೀರಿಯಸ್ನೆಸ್ ಬಂದು ನಾವು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಪಾತ್ರದ ಬಗ್ಗೆ ಹೇಳಿದ್ರು. ರಿಂದ ಅಂದರೆ ಹೀಗೆ, ರಿಂದ ಮನೇಲಿ ಹಿಂಗಿರ್ತಾಳೆ, ರಿಂದ ಹೊರಗಡೆ ಹೋಗ್ಬೇಕಾದ್ರೆ ಹಿಂಗಿರ್ತಾಳೆ, ಅವಳು ಫುಲ್ ನಯ ನಾಜೂಕು ಆ ಥರ ಒಂದು ಸ್ವಭಾವದಳು ಅಂತ. ಸೊ ಅದೆಲ್ಲ ಚಿಕ್ಕ ಚಿಕ್ಕ ಮಿಸ್ಟೇಕ್ನ ಕರೆಕ್ಟ್ ಮಾಡಿಬಿಟ್ಟು ನಮಗೆ ಒಂದು ರಂಗಭೂಮಿನೇ ಪರಿಚಯ ಮಾಡಿಕೊಟ್ಟವರು ನಮ್ಮ ರೇವತಿ ಮ್ಯಾಮ್. ಸೊ ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಸೊ ನೀವೀಗ ಯೂಟ್ಯೂಬರ್ ಕೂಡ ಹೌದು. ಸೊ ಈಗ ಬಡ್ಡೀಸ್ ಯೂಟ್ಯೂಬರ್. ಈಗ ನೆಕ್ಸ್ಟ್ ಏನಾದರೂ ನಿಮ್ಮದೇ ಓನ್ ಯೂಟ್ಯೂಬ್ ಏನಾದರೂ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ? ಆ್ಯಕ್ಚುಲಿ ನಮಗೆ ಇಂಡಿವಿಜುವಲ್ ಯೂಟ್ಯೂಬರ್ ಆಗಬೇಕಂತ ತುಂಬ ಇಷ್ಟ ಇದೆ. ಒಂದು ನನ್ನ ಟೀಮ್ ಆಲ್ರೆಡಿ ಒಂದಿದೆ, ಚುರುಮುರಿ ಅಂತ. ನಾವು ಕುಂದಾಪುರ, ಉಡುಪಿ, ಮಣಿಪಾಲ್, ಮ್ಯಾಂಗ್ಳೂರಲ್ಲಿ ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದ್ದೀವಿ. ನೀವು ಚೆಕ್ ಮಾಡ್ಬೋದು ಯೂಟ್ಯೂಬಲ್ಲಿ, ಚುರುಮುರಿ ಅಂತ. ಸೊ ನಾವು ಮೇನ್ಲಿ ಏನಂದರೆ ವಾಕ್ಸ್ ಪಾಪ್ ಮಾಡ್ತೀವಿ. ಜನಕ್ಕೆ ಹೋಗ್ಬಿಟ್ಟು ಒಪಿನಿಯನ್ಸ್ ಕೇಳೋದು, ಯಾವುದೇ ಒಂದು ವಿಷಯದ ಬಗ್ಗೆ, ಸೀರಿಯಸ್ ವಿಷಯದ ಬಗ್ಗೆನೂ ಕೇಳ್ತೀವಿ ಆ್ಯಂಡ್ ಫನ್ ವಿಷಯದ ಬಗ್ಗೆನೂ ಕೇಳ್ತೀವಿ. ಆ್ಯಂಡ್ ತುಂಬ ಸ್ಕೆಚಸ್, ಕಾಮಿಡಿ ಕಾಂಟೆಂಟ್ಸ್ ತುಂಬ ಇದೆ ನಮ್ಮ ಚಾನಲ್ ನೋಡಿದ್ರೆ. ಸೊ ನಮ್ಮ ನೆಕ್ಸ್ಟ್ 2 ಇವೆಂಟ್ ಬರ್ತಾ ಇದೆ ನಮ್ಮ ಚಾನಲಿಂದ. ಒಂದು ನವೆಂಬರ್ 2 ಒಂದು ಫೋಟೋ ಶೂಟ್ ಥರ ಮೀನ್ ವಾಕ್ ಥ್ರೂ ಇದೆ. ಆಮೇಲೆ ನವೆಂಬರ್ 3 ಬೂಟ್ ಕ್ಯಾಂಪ್ ಅಂತ ಇದೆ. ಅಂದರೆ ಇವಾಗ ಮೀಡಿಯಾದಿಂದ ಒಂದಿಷ್ಟು ಜನ ಲೈಕ್ ಮೈಂಡೆಡ್ ಪೀಪಲ್ನ ಕರೆಸ್ಬಿಟ್ಟು, ಅಂದರೆ ತುಂಬ ಕಲ್ತಿರೋರು ಲೈಫಲ್ಲಿ. ಸೊ ಅವರನ್ನೆಲ್ಲ ಕರೆಸ್ಬಿಟ್ಟು ಒಂದು ಚಿಕ್ಕ ಪ್ರೋಗ್ರಾಮ್ ಥರ ಮಾಡ್ತಾಯಿದ್ದೀವಿ. ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಚುರುಮುರಿ ಲೈವ್ ಅಂತ ಹುಡುಕಿದ್ರೆ ಸಿಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಇಂಡಿವಿಜುವಲ್ ಯೂಟ್ಯೂಬರ್, ಯಾಕಂದರೆ ನಾನು ತುಂಬ ಜನ ಇಂಡಿವಿಜುವಲ್ ಯೂಟ್ಯೂಬರ್ನ ನೋಡಿಬಿಟ್ಟು ತುಂಬ ಇನ್ಸ್ಪೈರ್ ಆಗಿದ್ದೆ. ಏನಿಲ್ಲ, ಜಸ್ಟ್ ಒಂದು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನೀವು ಎಷ್ಟೆಲ್ಲ ವರ್ಲ್ಡ್ನ ಎನಿ ಕಾರ್ನರ್ ಆಫ್ ಯಾವುದೇ ಕಾರ್ನರ್ ಒಂದು ವ್ಯಕ್ತಿನ ರೀಚ್ ಆಗ್ಬೋದು ಅಂತ ನಂಗೆ ಆ್ಯಕ್ಚುಲಿ ಯೂಟ್ಯೂಬ್ ನೋಡ್ಬಿಟ್ಟು ಗೊತ್ತಾಗಿದ್ದು. ಸೊ ಐ ಥಿಂಕ್ ನನ್ನ ನೆಕ್ಸ್ಟ್ ಸ್ಟೆಪ್ ಯೂಟ್ಯೂಬಿಂಗ್. ಓಕೆ, ನೀವೀಗ ಯೂಟ್ಯೂಬ್ ಇದೆಲ್ಲ ಒಂದು ಕಡೆ ಆದರೆ ಆರ್ಟ್ಸ್ ಎಲ್ಲ ಒಂದು ಮತ್ತೆ ನೀವು ಸ್ಪೋರ್ಟ್ಸ್ ಪರ್ಸನ್ ಕೂಡ. ಸೊ ಅದ್ರ ಬಗ್ಗೆ ನೀವು ಹೇಳಲೇಬೇಕು. ಓಕೆ, ನನ್ನ ಸ್ಪೋರ್ಟ್ಸ್, ನನ್ನ ಫಸ್ಟಿಂದನೂ ಸ್ಪೋರ್ಟ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ಸೊ ಅಕಾಡೆಮಿಕ್ ಇವಾಗ ನಮ್ಮ ಸಬ್ಜೆಕ್ಟ್ಸನ್ನು ಒಂದು ತಕ್ಕಡಿಲಿ ಹಾಕಿಬಿಟ್ಟು ಸ್ಪೋರ್ಟ್ಸ್ನ ಒಂದು ತಕ್ಕಡಿಲಿ ಹಾಕಿದ್ರೆ ಸ್ಪೋರ್ಟ್ಸ್ ಸ್ವಲ್ಪ ಜಾಸ್ತಿ ತೂಗುತ್ತೆ. ಸೊ ನನ್ನ ಫೇವ್ರೆಟ್ ಸ್ಪೋರ್ಟ್ಸ್ ಅಂದರೆ ನಾನು ಥ್ರೋ ಬಾಲ್. ಬಿಕಾಸ್ ನಾವು ಥ್ರೋ ಬಾಲ್ ತುಂಬ ಆಡ್ತಿದ್ವಿ ಸ್ಕೂಲ್ ಡೇಸಲ್ಲಿ. ನಮ್ಮ ಥ್ರೋ ಬಾಲ್ ಟೀಮ್ ಇತ್ತು. ಇನ್ಫ್ಯಾಕ್ಟ್ ನಿನ್ನೆ ಕೂಡ ನಮ್ದು ಯೂನಿವರ್ಸಿಟಿ ಲೆವೆಲ್ ಥ್ರೋ ಬಾಲ್ ಮ್ಯಾಚ್ ಇತ್ತು. ಸೊ ನಾನು ಬ್ಯಾಡ್ಮಿಂಟನ್ ಆಡ್ತೀನಿ. ಐ ಥಿಂಕ್ ಸ್ಪೋರ್ಟ್ಸ್ ನಿಮಗೆ ತುಂಬ ಸ್ಪೋರ್ಟ್ಸ್ಮೆನ್ ಸ್ಪಿರಿಟ್ ಕೊಡುತ್ತೆ ಲೈಫಲ್ಲಿ. ಸೊ ವಿನ್ನಿಂಗ್ ಇನ್ ಲೂಸಿಂಗ್ ಇಸ್ ಈಕ್ವಲ್ ಅಂತ ಕಲಿಸೋದು ಒಂದು ಸ್ಪೋರ್ಟ್ಸ್. ಸೊ ನೀವಾಗ ಸ್ಪೋರ್ಟ್ಸ್ ಆಡೋದು ನಾನು ಆ್ಯಕ್ಚುಲಿ ಒಂದು ಪಾರ್ಟಿಸಿಪೇಷನ್ಗೆ, ಎಂಜಾಯ್ಮೆಂಟಿಗೆ ಆಡ್ತೀವಿ. ಸೊ ವಿನ್ ಆಗಬೇಕು, ಕಪ್ ತೊಗೊಂಡು ಹೋಗಬೇಕು ಅಂತ
ಏನು ಇಂಟೆನ್ಷನ್ಸ್ ಇರಲ್ಲ. ಸೊ ಮೇನ್ ಮ್ಯಾಟರ್ ಆಗೋದು ಪಾರ್ಟಿಸಿಪೇಷನ್. ಸೊ ಐ ಥಿಂಕ್ ಸ್ಪೋರ್ಟ್ಸ್ ಒಂದು ಏನಂತಾರೆ ಒಂದು ಇಂಪಾರ್ಟೆಂಟ್ ಭಾಗ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ. ಅದು ಒಂಥರ ಮೆಂಟಲ್ ಸ್ಟ್ರೆಸ್ನ ತೆಗೆಯುತ್ತೆ, ಒಂದು ರಿಲ್ಯಾಕ್ಸೇಷನ್ ಥರನೂ ಇರುತ್ತೆ. ಎಸ್. ಸೊ ಇನ್ನಷ್ಟು ಮಾತಾಡೋಣ. ಈಗ ಮತ್ತೊಂದು ಬ್ರೇಕ್ನ ಟೈಮ್ ಆಗಿದೆ. ಸೊ ಈಗೊಂದು ಬ್ರೇಕ್ ತಗೊಳ್ಳೋಣ. ಎಸ್ ವೀಕ್ಷಕರೇ, ನಾವೊಂದು ಶಾರ್ಟ್ ಬ್ರೇಕ್ನ ನಂತರ ಮತ್ತೆ ಮಾತಾಡೋಣ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತು ನಮ್ಮೊಂದಿಗೆ RJ ಸ್ಫೂರ್ತಿ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತೆ ಸ್ವಾಗತ ಸ್ಫೂರ್ತಿ ಅವರೇ. ಸೊ ನಾವೀಗ ಇದೆಲ್ಲ ಮಾತಾಡ್ತಿದ್ವಿ. ಈಗ ಒಂದು ಸ್ಟೇಜ್ ಶೋ ಹೇಳಿದ್ರೆ, ಈವೆಂಟ್ ಹೇಳಿದ್ರೆ ಇವರದ್ದು ಹೋಸ್ಟ್ ಅವರದ್ದು ಡ್ರೆಸ್ ತುಂಬಾನೇ ಮುಖ್ಯವಾಗ್ತದೆ. ಸೊ ನಿಮ್ಗೆ ಯಾರಾದ್ರೂ ಡಿಸೈನರ್ ಇದ್ದಾರಾ? ನಂದು ಡಿಸೈನರ್ ನನ್ನ ಅಮ್ಮನೇ. ಆ್ಯಕ್ಚುಲಿ ನಂದು ನಿಮ್ಮ ಅಪಿಯರೆನ್ಸ್, ಪ್ರೆಸೆಂಟೇಷನ್ ತುಂಬ ಮ್ಯಾಟರ್ ಆಗುತ್ತೆ. ಬಟ್ ಡಿಸೈನರ್ಸ್ ಅಂತ ಏನಿಲ್ಲ, ನಾನು ಚೂಸ್ ಮಾಡ್ತೀನಿ ಅಥವಾ ನನ್ನ ಅಮ್ಮ ಚೂಸ್ ಮಾಡ್ತಾರೆ ಅಷ್ಟೇ. ಓಕೆ. ಸೊ ಇದೆಲ್ಲ ಆದಮೇಲೆ ನೀವು ವರ್ಕ್ಶಾಪ್ಸ್ ಅನ್ನು ಕೂಡ ಕಂಡಕ್ಟ್ ಮಾಡ್ತೀರಿ ಮಕ್ಕಳಿಗೆ. ಸೊ ಅದ್ರ ಹೇಗೆಲ್ಲ ಇರ್ತದೆ, ಅದು ಏನೆಲ್ಲ ಇರ್ತದೆ? ವರ್ಕ್ಶಾಪ್ಸ್ ಅಂದರೆ ನನ್ನ ಮೇನ್ ಇಂಟೆನ್ಷನ್ ಏನು ಅಂದರೆ, ಅವಾಗಲೇ ಹೇಳ್ದಂಗೆ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಈ RJing ಬಗ್ಗೆ ನಮ್ಗೆ ಅಷ್ಟೊಂದೆಲ್ಲ ಮಾಹಿತಿ ಇರಲಿಲ್ಲ. ಸೊ ಈ ಥರ ಒಂದು ಪ್ರೊಫೆಷನ್ ಇದೆ ಅಂತ. ಸೊ ನಿಮಗೆ ಸ್ಕೂಲಲ್ಲಿ ನಮ್ಗೆ ಕಲಿಸ್ಕೊಟ್ಟಿದ್ದು ಇಂಜಿನಿಯರಿಂಗ್ ಅಂತ ಒಂದಿದೆ, ಡಾಕ್ಟರ್ ಅಂತ ಒಂದಿದೆ. ಸೊ ಅದು ಬಿಟ್ಟು ಐ ಮೀನ್ ನನ್ನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಸಿಸ್ಟಮ್ ಇರೋದೇ ಹಾಗೆ. ಸೊ ಐ ಥಿಂಕ್ ನಾನು ಎಸ್ಪೆಷಲಿ ಮಕ್ಕಳಿಗೆ ವಾಂಟ್ ಟು ಇನ್ಫಾರ್ಮ್ ದೆಮ್. ನಾನು ಫೋರ್ಸ್ ಮಾಡಿಬಿಟ್ಟು ನೀವು RJ ಆಗಬೇಕು ಅಂತ ಖಂಡಿತವಾಗ್ಲೂ ಹೇಳಲ್ಲ. ಬಟ್ ಈ ರೀತಿ ಒಂದು ಪ್ರೊಫೆಷನ್ ಕೂಡ ಇದೆ, ಆ್ಯಂಡ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ನೀವು ಪ್ಯಾಷನೇಟ್ ಆಗಿದ್ರೆ, ನೀವು ಖಂಡಿತವಾಗ್ಲೂ ಎನಿ ಡೇ ಈ ಪ್ರೊಫೆಷನ್ನ ತೊಗೊಳ್ಬೇಕು ಅಂತ ಮಕ್ಳಿಗೆ ಹೇಳೋದು ನಂಗೆ ತುಂಬ ಇಷ್ಟ. ಆ್ಯಂಡ್ ಮಕ್ಕಳು ನನ್ನ ಫೇವ್ರೆಟ್ ಏಜ್ ಗ್ರೂಪ್ ಅಂತ ಹೇಳ್ಬೋದು. ಸೊ ನಮ್ಮ ಮನೇಲಿದ್ದಾಗ ಎಲ್ಲಿದ್ದಾಗ ಕೂಡ ಮಕ್ಕಳ ಜೊತೆ ತುಂಬ ಇರ್ತೀನಿ. ಸೊ ಮಕ್ಕಳ ಜೊತೆ ಕೋಆರ್ಡಿನೇಷನ್ ಸ್ವಲ್ಪ ಚೆನ್ನಾಗಿದೆ. ಸೊ ನನ್ನ ವರ್ಕ್ಶಾಪ್ಸ್ ಮೇನ್ಲಿ ಇದ್ದಿದ್ದು ಆ್ಯಂಕರಿಂಗ್ ಆ್ಯಂಡ್ RJing ಆ್ಯಸ್ ಅ ಕರಿಯರ್ ಅಂತ. ಸೊ ಎಸ್, ನೀವು ಆ್ಯಂಕರಿಂಗ್ನ ಕರಿಯರ್ ಆಗಿ ತಗೊಳ್ಬೋದು. ಆ್ಯಂಡ್ ಎಸ್, ನೀವು RJingನ ನೀವು ಅಷ್ಟೊಂದು ಪ್ಯಾಷನೇಟ್ ಆಗಿ ಇದ್ರೆ ಡೆಫಿನೆಟ್ಲಿ ಕರಿಯರ್ ಆಗಿ ತಗೊಳ್ಬೋದು. ಸೊ ನಿಮ್ಗೆ ಎಷ್ಟೊಂದು RJsಗಳು ಗೊತ್ತಿದ್ದಾರೆ ಇವಾಗ, ತುಂಬ ಅಚೀವ್ಮೆಂಟ್ ಮಾಡಿದವರು, ಅವ್ನು ತುಂಬ ಒಂದು ಲೈಫಲ್ಲಿ ತುಂಬ ಸಕ್ಸಸ್ಫುಲ್ ಆದ RJsಗಳು ಇದ್ದಾರೆ. ಸೊ ನೀವು ಅಷ್ಟೊಂದು ಪ್ಯಾಷನೇಟ್ ಆಗಿದ್ದರೆ, ಬರೀ ಆ್ಯಂಕರಿಂಗ್ RJing ಅಂತ ಅಲ್ಲ, ನೀವು ಯಾವುದೇ ಫೀಲ್ಡ್ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದು, ತುಂಬ ಪ್ಯಾಷನೇಟ್ ಆಗಿದ್ರೆ, ಎಸ್ ನೀವು ಅದನ್ನು ತಗೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ನಾನು ತುಂಬ ವರ್ಕ್ಶಾಪ್ಸ್ ಮಾಡಿದ್ದೀನಿ. ಎಸ್, ನೀವೀಗ ಹಲವಾರು ಸೆಲೆಬ್ರಿಟೀಸ್ಗಳ ಇಂಟರ್ವ್ಯೂ ಕೂಡ ಮಾಡಿದ್ದೀರಿ. ಸೊ ನಿಮಗೆ ಅವರೆಲ್ಲ ದೊಡ್ಡವರು, ಅವ್ರ ಹತ್ರ ಮಾತಾಡಲಿಕ್ಕೆ ಅಥವಾ ಕ್ವೆಶನ್ಸ್ ಕೇಳಲಿಕ್ಕೆ ನಿಮಗೆ ನರ್ವಸ್ ಆಗೋದಿಲ್ವಾ? ಆ್ಯಕ್ಚುಲಿ ಸತ್ಯವಾಗ್ಲೂ ಹೇಳಬೇಕಂದ್ರೆ ಆನೆಸ್ಟ್ಲಿ ನನಗೆ ಯಾವತ್ತೂ ನರ್ವಸ್ ಆಗಲೇ ಇಲ್ಲ. ಬಿಕಾಸ್ ಅವರು ಅವರ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ನಾನು ನನ್ನ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಸೊ ಆ ಕೆಲಸದ ಮಧ್ಯ ಇನ್ಫೀರಿಯಾರಿಟಿ ಆ್ಯಂಡ್ ಸುಪೀರಿಯಾರಿಟಿ ಕಾನ್ಫ್ಲಿಕ್ಟ್ಸ್ ಯಾವತ್ತೂ ಬರಬಾರ್ದು. ಸೊ ಅವರ ಒಂದು ಕೆಲಸನ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಸೊ ನಾನು ನನ್ನ ಕೆಲಸನ ಚೆನ್ನಾಗಿ ನಿಭಾಯಿಸಬೇಕಾದಂಥ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇರುತ್ತೆ. ಸೊ ನಾನು ಖಂಡಿತವಾಗ್ಲೂ ನನಗೆ ಯಾವತ್ತೂ ನರ್ವಸ್ ಆಗಲಿಲ್ಲ. ಮೇ ಬಿ ನಾನು ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಪ್ರಿಪೇರ್ಡ್ ಆಗಿ ಹೋಗ್ತೀನಿ, ಬಟ್ ನರ್ವಸ್ನೆಸ್ನಂತೂ ಖಂಡಿತ ಯಾವತ್ತೂ ಆಗಲಿಲ್ಲ. ಸೊ ನೀವು ಯಾರಿಗೆಲ್ಲ ಮಾಡಿದ್ದೀರಿ ಇಂಟರ್ವ್ಯೂ? ಓಕೆ, ತುಂಬ ಜನ ಸೆಲೆಬ್ಸ್ನ ನಾನು ಮೀಟ್ ಆಗಿದ್ದೀನಿ. ಬಿಕಾಸ್ ಮೀಡಿಯಾ ಅಂದ ತಕ್ಷಣ ಅವ್ರದ್ದು ಫಿಲ್ಮ್ ಪ್ರಮೋಷನ್ಸ್ ಇರುತ್ತೆ, ಮೀಟ್ ಆಗ್ತೀವಿ, ಇಂಟರ್ವ್ಯೂಸ್ ಇರುತ್ತೆ. ಸೊ ಅನಂತ್ನಾಗ್ ಸರ್ನ ಮೀಟ್ ಆಗಿದ್ದೆ ನಾನು. ಪ್ರಕಾಶ್ ಪಡುಕೋಣೆ ಸರ್ನ ಇಂಟರ್ವ್ಯೂ ಮಾಡಿದ್ದೀನಿ, ರಾಧಿಕಾ ಚೇತನ್ ಅವ್ರನ್ನ. ಆ್ಯಂಡ್ ಫೋನಿನಲ್ಲಿ ನಾವು ಮಿತಾಲಿ ರಾಜ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ, ಅಮಿತ್ ಶಾ ಅವ್ರನ್ನ ಮಾಡಿದ್ದೆ, ತುಂಬ ಜನ ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡಿದ್ದೆ. ನಾನು ರಿಷಬ್ ಶೆಟ್ಟಿ ಸರ್ನ ಕೂಡ ಇಂಟರ್ವ್ಯೂ ಮಾಡಿದ್ದೆ. ಅವರೆಲ್ಲ ಎಷ್ಟೊಂದು ಡೌನ್ ಟು ಅರ್ತ್ ಇದ್ದಾರೆ, ಎಷ್ಟೊಂದು ಹಂಬಲ್ ಪರ್ಸನ್ ಆಗಿದ್ದಾರೆ ಅಂದರೆ ಅವ್ರನ್ನೆಲ್ಲ ನೋಡಿಬಿಟ್ಟು ಕಲಿಯೋದು ಲೈಫಲ್ಲಿ ತುಂಬಾ ಇದೆ. ಒಂದು ಸ್ಟಾರ್ಡಮ್ ಇದ್ದರೂ ಕೂಡ ಆ ಒಂದು ಸ್ಟಾರ್ಡಮ್ನ ತೋರಿಸ್ದೆ, ಅವ್ನ ಕಣ್ಣಿಗೆ ಪೊರೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ರೀತಿ ಏನೂ ಇಲ್ಲದೆ ಅಷ್ಟೊಂದು ನೀಟಾಗಿ, ಅಷ್ಟೊಂದು ಹಂಬಲ್ಡ್ ಪರ್ಸನ್. ಸೊ ಐ ಥಿಂಕ್ ಈ ಇಂಟರ್ವ್ಯೂಸಿಂದ ಎಲ್ಲ ನಾನು ತುಂಬ ಕಲ್ತಿದ್ದೀನಿ. ಸೊ ಎಲ್ಲರಿಂದ ಒಂದೊಂದು ಕಲಿಲಿಕ್ಕೆ ಇರ್ತದೆ. ಡೆಫಿನೆಟ್ಲಿ. ಯಾವುದಾದ್ರೂ ಒಂದು
ತುಂಬಾ ಒಳ್ಳೆ ಆದಂತ ಇಂಟರ್ವ್ಯೂ, ನಿಮ್ಗೆ ಅವ್ರ ಹತ್ರ ಮಾತಾಡಿ ತುಂಬಾನೇ ಖುಷಿ ಆಯ್ತು ಅಂತ ಯಾವ್ದಾದ್ರು ಇದೆಯಾ? ಎಕ್ಸಾಕ್ಟ್ಲಿ, ನೀವು ಆವಾಗಲೇ ಹೇಳ್ದಂಗೆ ನಾನು ಪ್ರತಿಯೊಂದು ಇಂಟರ್ವ್ಯೂ, ಐ ಮೀನ್ ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ನಾನ್ ಸೆಲೆಬ್ರಿಟಿ ಆಗಿರ್ಬೋದು, ಐ ಮೀನ್ ಒಂದು ಕಾಮನ್ ಮ್ಯಾನ್, ಇವಾಗ ಜನರಲ್ ಪಬ್ಲಿಕ್ನ ಇಂಟರ್ವ್ಯೂ ಮಾಡಿದಾಗ, ಸೊ ಐ ಥಿಂಕ್ ಪ್ರತಿಯೊಬ್ಬರಿಂದನೂ ಕಲಿಯೋದು ತುಂಬಾ ಇರುತ್ತೆ. ಸೊ ಅವ್ರು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂದರೆ ಪಾಯಿಂಟ್ ಏನು ಅಂದರೆ ಅವ್ರು ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ, ಏನೋ ಒಂದು ಸಕ್ಸಸ್ಫುಲ್ ಇದ್ದಾರೆ ಲೈಫಲ್ಲಿ ಅಂತ. ಸೊ ಪ್ರತಿಯೊಂದು ಪರ್ಸನ್ ನಾನು ಇಂಟರ್ವ್ಯೂ ಮಾಡಿರೋದ್ರಿಂದ ನಾನು ಐ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್. ಸೆಲೆಬ್ರಿಟಿಯಿಂದ ಕೆಲವ್ರನ್ನ ನೋಡಿಬಿಟ್ಟು ಅಷ್ಟೊಂದು ಅಚೀವ್ಮೆಂಟ್ ಮಾಡಿದ್ರು, ಎಷ್ಟೊಂದು ಸಿಂಪಲ್ ನಾರ್ಮಲ್ ಪರ್ಸನ್ ಥರ ಇದ್ದಾರೆ ಅಂತ ಅನಿಸುತ್ತೆ. ಸೊ ಇನ್ನು ಕೆಲವ್ರನ್ನ ನೋಡಿಬಿಟ್ಟು ನಮ್ಗೆ ಅನಿಸುತ್ತೆ ಲೈಫಲ್ಲಿ ನಾವಿನ್ನೂ ಕಲಿಯೋದು ತುಂಬಾ ಇದೆ, ಲೈಫ್ ಈಸ್ ಅನ್ ಎಂಡ್ಲೆಸ್ ಜರ್ನಿ ಅಂತಾರೆ. ಸೊ ನೀವು ಪ್ರತಿದಿನ ಏನಾದರೂ ಒಂದು ಕಲಿತೀರ, ನಾಟ್ ಬಿಕಾಸ್ ಲೈಕ್ ತುಂಬ ದೊಡ್ಡ ಮ್ಯಾಗ್ನಿಟ್ಯೂಡ್ ಕಲಿತೀರಾ ಅಂತಲ್ಲ, ಬಟ್ ಚಿಕ್ಕ ಚಿಕ್ಕ ಲೈಫ್ ಲೆಸನ್ಸ್ ಅಂತಲೂ ಹೇಳ್ಬೋದು. ಬಟ್ ಯು ಲರ್ನ್ ಫ್ರಮ್ ಎವ್ರಿ ಪರ್ಸನ್. ಐ ಮೀನ್ ಒಂದು ಹೇಳ್ತಾರೆ ಕೋಟ್, ಯಾರನ್ನು ನೀವು ಸುಮ್ಮನೆ ಮೀಟ್ ಆಗಲ್ಲ, ಯು ಆರ್ ಡೆಸ್ಟಿನ್ ಟು ಮೀಟ್ ಅ ಪರ್ಸನ್. ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂದರೆ ಒಂದು ರೀಸನ್ ಇರುತ್ತೆ ಅಂತ. ಸೊ ಐ ಥಿಂಕ್ ನಾನು ಎಲ್ಲರಿಂದನೂ ಕಲ್ತಿದ್ದೀನಿ. ಸೊ ಈಗ ಮೂವೀಸ್ ಅದು ಇಂಡಸ್ಟ್ರಿಯಿಂದ ಮಾತಾಡೋದಾದ್ರೆ, ಸೊ ನಿಮ್ಗೆ ಸ್ಯಾಂಡಲ್ವುಡ್, ಕೋಸ್ಟಲ್ವುಡ್ ಅಲ್ಲೆಲ್ಲ ಈಗ ತುಂಬಾ ಮೂವೀಸ್ ಬರ್ತಿದೆ, ಹೊಸ ಕಲಾವಿದರು ಹೊರ ಬರ್ತಿದ್ದಾರೆ. ಸೊ ನಿಮ್ಗೆ ಏನಾದ್ರು ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸ್ಯಾಂಡಲ್ವುಡ್, ಕೋಸ್ಟಲ್ವುಡ್ ಯಾವ್ದ್ರಿಂದ ಸಹ ಒಂದು ಲೀಡ್ ರೋಲ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಬಂದಿದ್ದ ಈಗ, ಅಥವಾ ಬಂದ್ರೆ ನೀವು ಅದನ್ನ ಹೇಗೆ ತಕೊಳ್ತೀರಿ? ಹೋಗ್ತೀರಾ, ತಕೊಳ್ತೀರಾ, ಅಕ್ಸೆಪ್ಟ್ ಮಾಡ್ತೀರಾ? ಆ್ಯಕ್ಚುಲಿ ಲೀಡ್ ರೋಲಿಗೆ ಇನ್ನೂ ಯಾವುದೋ ಅಪರ್ಚುನಿಟೀಸ್ ಬರಲಿಲ್ಲ. ಸೈಡ್ ರೋಲ್ಸ್ಗೆಲ್ಲ ಬಂದಿದೆ, ಬಟ್ ನಾನು ಅವತ್ತು ಅವಾಗೆಲ್ಲ ಹೆಳ್ಳಪ್ ಆಗಿದೆ ವರ್ಕಿಂದಾಗಿ. ಸೊ ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಥಿಂಕ್ ಮಾಡಲಿಲ್ಲ. ಥ್ಯಾಂಕ್ ಯು, ನಾನು ಇನ್ನು ಥಿಂಕ್ ಮಾಡ್ತೀನಿ. ಸೊ ಇನ್ನೂ ಸಹ ಥಿಂಕ್ ಮಾಡಲಿಲ್ಲ, ಮಾಡ್ತೀರಾ? ಆ್ಯಕ್ಚುಲಿ ನನ್ಗೆ ಗೊತ್ತಿಲ್ಲ, ನಾನು ದೊಡ್ಡ ಕನ್ಫ್ಯೂಷನ್ ಅಲ್ಲಿದೆ, ಕ್ವೆಶನ್ ಮಾರ್ಕಲ್ಲಿದೆ, ನಾನು ಅದನ್ನು ಟೇಕಪ್ ಮಾಡಬೇಕಾ ಬೇಡವಾ ಅಂತ ನನ್ಗೆ ಗೊತ್ತಿಲ್ಲ. ಲೆಟ್ ಮಿ ಥಿಂಕ್. ಓಕೆ, ನೀವೀಗ ಹಲವಾರು ವರ್ಕ್ಶಾಪ್ಸ್ ಕೂಡ ಕಂಡಕ್ಟ್ ಮಾಡ್ತೀರಿ. ಈಗ ಹಲವಾರು ಜನ RJ ಆಗಬೇಕು ಅಥವಾ ಆಂಕರ್ ಆಗಬೇಕು ಅವ್ರು ಆಸೆ ಇಟ್ಕೊಂಡಿರ್ತಾರೆ. ಅವರಿಗೆಲ್ಲ ನಿಮ್ದೊಂದು ಕಿವಿ ಮಾತು ಏನಾಗಿರ್ಬೋದು? ಕಿವಿ ಮಾತು ಏನು ಅಂದರೆ, ನೀವು ತುಂಬ ಜನ RJsಗಳನ್ನು ನೋಡಿ ಅವರಿಂದ ಕಲೀರಿ, ಬಟ್ ಅವರನ್ನು ಇಮಿಟೇಟ್ ಮಾಡಿ ಪರವಾಗಿಲ್ಲ, ಬಟ್ ಅವರೇ ನಾನು ಅದೇ ಸ್ಟೈಲಲ್ಲಿ ಮಾಡ್ತೀನಿ ಅನ್ನೋದನ್ನ ಖಂಡಿತವಾಗ್ಲೂ ನೀವೆಲ್ಲ ತಲೆಯಿಂದ ತೆಗೆದು ಹಾಕಬೇಕು. ಬಿಕಾಸ್ ನೀವು ಇಂಟರ್ವ್ಯೂ ಅಲ್ಲೇ ಹೋದಾಗ ನೀವು ಎಷ್ಟೊಂದು ಯೂನಿಕ್, ನಿಮ್ಮ ಇಂಡಿವಿಜುವಾಲಿಟಿ ಹೇಗಿದೆ ಅಂತ ನೋಡ್ತಾರೆ. ಇವಾಗ ಪ್ರತಿಯೊಂದು ಪರ್ಸನ್, ನೀವು ಮಾತಾಡೋವಂಥ ಶೈಲಿ, ನಾನು ಮಾತಾಡೋವಂಥ ಶೈಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಪ್ರತಿಯೊಂದು ವ್ಯಕ್ತಿಯಲ್ಲೂ ಏನೋ ಒಂದು ಯುನೀಕ್ನೆಸ್ ಇರುತ್ತೆ. ಸೊ ನಿಮ್ಮ ಇಂಡಿವಿಜುವಾಲಿಟಿ, ನಿಮ್ಮ ಯೂನಿಕ್ನೆಸ್ನ ನೀವು ಎಕ್ಸೆಪ್ಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿಬಿಟ್ಟು ಅದ್ರ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ನಿಮಗೆ ಯಾವ ರೀತಿ ಮಾತಾಡೋದು ಇಷ್ಟ ಅನ್ನೋದು ನೀವು ಪ್ರಾಕ್ಟೀಸ್ ಮಾಡಿ. ಕೆಲವರಿಗೆ ಇವಾಗ ಲವ್ ಗುರೂಸ್ ಥರ ಲವ್ ಸ್ಟೋರೀಸ್ ಬಗ್ಗೆ ಸ್ಲೋ ಆಗಿ ಇಮೋಷ್ನಲ್ ಆಗಿ ಮಾತಾಡೋದು ಇಷ್ಟ ಇರುತ್ತೆ. ಇನ್ನು ಕೆಲವರಿಗೆ ಫುಲ್ ಎನರ್ಜೆಟಿಕ್ ಆಗಿ ಪಟ್ಪಟ ಅಂತ ಮಾತಾಡೋದು ಇಂಟ್ರೆಸ್ಟ್ ಇರುತ್ತೆ. ಇನ್ನು ಕೆಲವರಿಗೆ ನ್ಯೂಸ್ ಬಗ್ಗೆ ಇನ್ಫಾರ್ಮೇಟಿವ್ ಆಗಿ ಇಷ್ಟ ಇರುತ್ತೆ. ಇನ್ನು ಕೆಲವರಿಗೆ ಟೆಕ್ನಿಕಲ್ ಬಗ್ಗೆ ತುಂಬ ನಾಲೆಜ್ ಇರುತ್ತೆ, ಟೆಕ್ನಿಕಲ್ ಥಿಂಗ್ಸ್ ಬಗ್ಗೆ ಸೂಪರ್ ಆಗಿರ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಏನು ಅಂತ ನೀವು ಡಿಸ್ಕವರ್ ಮಾಡಿ. ಸುಮ್ಮನೆ ಕೂತ್ಕೊಂಡಿದ್ದಾಗ ಥಿಂಕ್ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ, ಮೂವೀಸ್ ಇಂಟ್ರೆಸ್ಟ್ ಇದೆಯಾ, ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆಯಾ ಅಂತ, ಆ್ಯಂಡ್ ಅದ್ರ ಮೇಲೆ ವರ್ಕ್ ಮಾಡಿ. ಎಸ್ಪೆಷಲಿ ನಾನು ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ನಾನೇನು ಓದ್ತಾ ಇರಲಿಲ್ಲ, ಬಟ್ ನನಗೆ ಇದ್ರ ಬಗ್ಗೆ ತುಂಬ ನಾನು ಸೀರಿಯಸ್ ಆಗಿದೆ. ಸೊ ನಾನು ದಿನ ನನ್ನ ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ಟು ನಾನು ಕೇಳ್ತಾ ಇದ್ದೆ. ಓಕೆ, ನಾನು ಏನಾದರೂ ಒಂದು ವಿಷಯದ ಬಗ್ಗೆ ರ್ಯಾಂಡಮ್ ಆಗಿ ಮಾತಾಡ್ತಾ ಇದ್ದೆ, ಮಿರರ್ ನೋಡಿಬಿಟ್ಟು ಮಾತಾಡ್ತಾ ಇದ್ದೆ. ನಾನು ಬೇರೆ ವಿಷಯದ ಬಗ್ಗೆ ಏನು ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಬಟ್ ಇದ್ರ ಬಗ್ಗೆ ಲೈಕ್ ರಿಯಲಿ ಕಾನ್ಸಂಟ್ರೇಟ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ನಿಮಗೆ ಲೈಫಲ್ಲಿ ಒಂದು ವಿಷಯದ ಬಗ್ಗೆ ಸೀರಿಯಸ್ನೆಸ್ ಇದೆ ಅಂತ ಆದರೆ ಪ್ಲೀಸ್ ಟೇಕ್ ಇಟ್ ಅಪ್, ಪ್ಲೀಸ್ ವರ್ಕ್ ಮಾಡಿ. ಆ್ಯಂಡ್ ಸಜೆಷನ್ ಬೇಕಾಗಿದ್ರೆ ಖಂಡಿತವಾಗ್ಲೂ ಜನರ ಹತ್ರ ಹೋಗ್ಬಿಟ್ಟು ಮಾತಾಡಿ. ತುಂಬ ಜನಕ್ಕೆ ಏನಂದರೆ, ಇವಾಗ ನನಗೆ ಈ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅಂತ ಇರುತ್ತೆ, ಬಟ್ ನನಗೆ ಯಾರೂ ಗುರ್ತಾ ಇಲ್ಲ, ಏನು ಮಾಡಬೇಕಾಗಿಲ್ಲ ಅಂತ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ. ಆ ಟೈಮಲ್ಲಿ ಸೀಕ್ ಹೆಲ್ಪ್, ಸೀಕ್ ಇನ್ಫಾರ್ಮೇಷನ್. ಆ ಫೀಲ್ಡಲ್ಲಿ ಗೊತ್ತಿರೋಂಥ ತುಂಬ ಜನ ಇರ್ತಾರೆ, ಅವ್ರ ಹತ್ರ ಮಾತಾಡಿ, ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿ. ಸೊ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ನೀವು ಎಷ್ಟು ಜನರ ಹತ್ರ ಮಾತಾಡ್ತೀರಾ, ಎಷ್ಟು ಎಕ್ಸ್ಪೀರಿಯನ್ಸ್ನ ಕಲೆಕ್ಟ್ ಮಾಡ್ತೀರಾ, ಆವಾಗ ಐ ಥಿಂಕ್ ನಿಮಗೂ ಒಂದು ಕ್ಲಿಯರೆನ್ಸ್ ಸಿಗುತ್ತೆ, ಎಸ್ ನಾನು ತೊಗೊಳ್ಬಾರ್ದಾ ಅಂತ. ಮೇ ಬಿ ಇಂಟರ್ನ್ಶಿಪ್ ಮಾಡಿ. ಇಂಟರ್ನ್ಶಿಪ್ ಆ ಒಂದು ಪೀರಿಯಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಇಲ್ಲಿ ಸಿಸ್ಟಮ್ ಅಂದರೆ ಹಿಂಗೆ ವರ್ಕ್ ಆಗುತ್ತೆ, ಶುಡ್ ಐ ರಿಯಲಿ ವಾಂಟ್ ಟು ಬಿ ದೇ, ನಿಮ್ಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇದೆಯಾ ಇಷ್ಟೆಲ್ಲ ನೋಡಿದ್ಮೇಲೆ
ಅದ್ರ ಮೇಲೂ ಇಂಟ್ರೆಸ್ಟ್ ಇದ್ದರೆ ಐ ಥಿಂಕ್ ಯು ಶುಡ್ ಟೇಕ್ ಇಟ್ ಅಪ್ ಅಂತ. ಎಸ್, ತುಂಬ ಹೋಮ್ವರ್ಕ್ ಮಾಡಬೇಕು, ತುಂಬಾ ಖಂಡಿತ, ಇಂಪಾರ್ಟೆಂಟ್. ಖಂಡಿತ. ಹಾಗೆ ಏನೂ ಆಗೋದಿಲ್ಲ. ಮತ್ತು ಎಕ್ಸ್ಪೀರಿಯನ್ಸ್ ತುಂಬ ಹೋಮ್ವರ್ಕ್ ಅಂದರೆ ನೀವು ಫುಲ್ ಸ್ಟ್ರೆಸ್ ತೊಗೊಂಡು ಯಾವತ್ತೂ ಮಾಡಬಾರ್ದು. ನೀವು ಎಷ್ಟೊಂದು ಇಷ್ಟಪಟ್ಟು ಮಾಡ್ತೀರಾ ಅವಾಗ ನಿಮ್ಗೆ ಯಾವತ್ತೂ ಆ ಒಂದು ಬರ್ಡನ್ ಅನ್ಸಲ್ಲ. ಇನ್ಫ್ಯಾಕ್ಟ್ ನಾನು FM ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಕೆಲವೊಮ್ಮೆ ನಮಗೆ ಅರ್ಲಿ ಮಾರ್ನಿಂಗಿಗೆ ಬಂದು ರೆಕಾರ್ಡಿಂಗ್ಸ್ ಇರ್ತಿತ್ತು. ಕೆಲವೊಮ್ಮೆ ನಾನು IPL ಟೈಮಲ್ಲೆಲ್ಲ ಫುಲ್ ಲೇಟ್ ನೈಟ್ ಶೋಸ್ ಇರ್ತಿತ್ತು. ಬಟ್ ನಂಗೆ ಯಾವತ್ತೂ ಆ ಒಂದು ಸ್ಟ್ರೆಸ್, ಆ ಒಂದು ಬರ್ಡನ್ ಫೀಲ್ ಆಗಲಿಲ್ಲ. ಬಿಕಾಸ್ ಐ ಪುಟ್ ಅ ಲಾಟ್ ಆಫ್ ಲವ್ ಇನ್ ಟು ಇಟ್ ಅಂತಾರೆ. ಸೊ ನೀವು ಯಾವತ್ತು ಇಷ್ಟಪಟ್ಟು ಏನು ಮಾಡ್ತೀರಾ ಅದು ಯಾವತ್ತೂ ನಿಮಗೆ ವರ್ಕ್ ಪ್ರೆಷರ್ ಅಂತ ಅನ್ಸಲ್ಲ, ಕಷ್ಟ ಒಂದು ಹ್ಯಾಪಿನೆಸ್ ಅಂತ ಅನ್ಸುತ್ತೆ. ಹೌದು. ಸೊ ಈಗ ನಿಮ್ಮ ಮುಂದಿನ ಗೋಲ್ ಏನು? ಮುಂದೆ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಆ್ಯಕ್ಚುಲಿ ಗೋಲ್ಸ್ ತುಂಬ ಇದೆ. ನೆಕ್ಸ್ಟ್ ಅದೇ ನನ್ನ ಯೂಟ್ಯೂಬಿಂಗ್ ಕರಿಯರ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಆ್ಯಂಡ್ ನಾನು ಸ್ವಲ್ಪ ವಾಯ್ಸ್ ಓವರಿಂಗ್ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಅನಿಸುತ್ತೆ. ಇನ್ನು ಟೋನ್ ಮಾಡ್ಯುಲೇಷನ್ಸ್ ಬಗ್ಗೆ ಮಾತಾಡೋದ್ರ ಬಗ್ಗೆ. ಆ್ಯಂಡ್ ಖಂಡಿತ ಪ್ರತಿ ಒಂದು ಶೋಸಲ್ಲೂ ನೀವೇನಾದರೂ ಕಲಿತೀರಾ. ಆ್ಯಂಡ್ ಲೈಫ್ ಈಸ್ ಎನ್ ಎಂಡ್ಲೆಸ್ ಜರ್ನಿ. ಸೊ ಅದ್ರಲ್ಲಿ ಕಲಿಯೋದು ತುಂಬ ಇರುತ್ತೆ. ಆ್ಯಂಡ್ ಆ್ಯಂಕರಿಂಗ್ ಬಗ್ಗೆ ಡೆಫಿನೆಟ್ಲಿ ನಾನು ತುಂಬಾ ಕಲಿಬೇಕಾಗಿದೆ. ಆ್ಯಂಡ್ ಐ ಥಿಂಕ್ ನಂಗೆ ತುಂಬ ವರ್ಕ್ಶಾಪ್ಸ್, ಜನರನ್ನ ಹೊಸ ಜನರನ್ನ ಮೀಟ್ ಆಗೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಮೇ ಬಿ ಅದೆಲ್ಲದ್ರ ಬಗ್ಗೆ ವರ್ಕ್ ಮಾಡಬೇಕು ಅಂತ. ಸೊ ನೀವೀಗ ಒಂದು ಸ್ಟಾರ್ ಆದರೆ, ಸಿಚುವೇಶನ್ ಕೊಡ್ತಿದೆ, ಈಗ ಒಂದು ನೀವು ಸ್ಟಾರ್ ಆದ್ರೆ ಅದು ಸಮಾಜಕ್ಕೆ, ನಮ್ಮ ಊರಿಗೆ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಎಸ್, ಐ ಥಿಂಕ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಆ್ಯಂಡ್ ಪ್ರತಿಯೊಬ್ಬರ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಅನಿಸುತ್ತೆ. ಆ್ಯಂಡ್ ಈವನ್ ನಮ್ಮ ಯಾವುದೇ ನೀವು ಕಾರ್ಪೊರೇಟ್ ವರ್ಲ್ಡಲ್ಲಿದ್ದರೂ ಅಲ್ಲಿ ಒಂದಿರುತ್ತೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಸೊಸೈಟಿ ಕೊಡೋದು ತುಂಬಾ ಇದೆ. ನೀವು ಎಷ್ಟು ಕೊಟ್ಟಷ್ಟು ಸಾಲದು ಅಂತ ಅನ್ಕೊಳ್ತೀನಿ ಖಂಡಿತವಾಗ್ಲು. ಬಿಕಾಸ್ ನೀವು ಅಷ್ಟೊಂದು ತೊಗೊಳ್ತೀರಾ ಸೊಸೈಟಿಯಿಂದ. ಸೊ ಪ್ರಿಸೈಸ್ಲಿ ನಾನು ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತೀನಿ ಅನಿಸುತ್ತೆ. ಬಿಕಾಸ್ ಮೇ ಬಿ ಮಕ್ಕಳ ಎಜುಕೇಷನ್ಸ್ ಬಗ್ಗೆ, ಬಿಕಾಸ್ ನನ್ನ ಆ ಒಂದು ಫ್ರೀಕ್ವೆನ್ಸಿ ಚೆನ್ನಾಗಿದೆ ಮಕ್ಕಳ ಜೊತೆ. ಆ್ಯಂಡ್ ಐ ಥಿಂಕ್ ಐ ಕ್ಯಾನ್ ವರ್ಕ್ ವೆರಿ ವೆಲ್ ವಿತ್ ದೆಮ್ ಅಂತ. ಸೊ ಎಸ್ಪೆಷಲಿ ಒಂದು ಸ್ವಲ್ಪ ಜಾಸ್ತಿ ಮಕ್ಕಳ ಎಜುಕೇಷನ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತೀನಿ. ಆ್ಯಂಡ್ ತುಂಬ ವಿಷಯ ಇದೆ ಅನಿಸುತ್ತೆ ಸೊಸೈಟಿಗೆ ವಾಪಸ್ ಕೊಡೋದಾದರೆ. ಸೊಸೈಟಿ ಐ ಥಿಂಕ್ ಐ ವಿಲ್ ಬಿ ದೇರ್ ಇನ್ ಎನಿ ಫಾರ್ಮ್ ಆಫ್ ಸೋಷಲ್ ಆ್ಯಕ್ಟಿವಿಟೀಸ್. ಆ್ಯಕ್ಚುಲಿ ಚಾರಿಟಿ ಇವೆಂಟ್ಸ್ ಇದ್ದರೆ, ಸೋಷಲ್ ಇವೆಂಟ್ಸ್ ಇದ್ದರೆ ನಾನು ಆರಾಮಾಗಿ ಯಾವತ್ತಾದರೂ ಎಷ್ಟೊತ್ತಿಗಾದರೂ ಬಂದುಬಿಟ್ಟು ಐ ವಿಲ್ ಹೆಲ್ಪ್ ವಿತ್ ದೆಮ್ ಅಂತ. ಸೊ ಎಸ್, ಅವೇರ್ನೆಸ್ ಪ್ರೋಗ್ರಾಮ್ ತುಂಬ ವಿಷಯದ ಬಗ್ಗೆ ಜನರಿಗೆ ತುಂಬ ಅವೇರ್ನೆಸ್ ಕೊಡೋದಿದೆ. ಎಸ್ಪೆಷಲಿ ಮೊನ್ನೆ ಅಷ್ಟೇ ನಾವು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ಇವಾಗ ತುಂಬ ಜನಕ್ಕೆ ಡಿಪ್ರೆಷನ್ಸ್ ಇರುತ್ತೆ, ಆ್ಯನ್ಸೈಟಿ ಇರುತ್ತೆ. ಬಟ್ ಅವ್ರು ಅದ್ರ ಬಗ್ಗೆ ಮಾತಾಡಲ್ಲ. ಯಾಕಂದರೆ ಅದು ಒಂದು ತುಂಬ ಕ್ಲೀಶೆಡ್ ಟಾಪಿಕ್ ಆಗಿಬಿಟ್ಟಿದೆ. ಸೊ ಮಾತಾಡಿದ್ರೆ ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಡಿಪ್ರೆಸ್ಡ್ ಪರ್ಸನ್ ಅಂತ. ಸೊ ಐ ಥಿಂಕ್ ಜನರಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಸೇ ದಮ್ ಇಟ್ಸ್ ಓಕೆ ಟು ಬಿ ಸ್ಯಾಡ್ ಅಂತ. ಬಿಕಾಸ್ ನಮ್ಮ ಎಂಟೈರ್ ಲೈಫಲ್ಲಿ ನಮ್ಗೆ ಹೇಳ್ಕೊಟ್ಟಿರೋದು ಯು ಆರ್ ಸಪೋಸ್ ಟು ಬಿ ಹ್ಯಾಪಿ, ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಂತ. ಸೊ ಐ ಥಿಂಕ್ ಜನರಿಗೆ ಹೇಳಬೇಕು ಇಟ್ ಈಸ್ ಓಕೆ ಟು ಬಿ ಸ್ಯಾಡ್. ಆ್ಯಂಡ್ ಇಟ್ ಈಸ್ ಓಕೆ ಟು ಟೆಲ್ ಪೀಪಲ್ ದಟ್ ಯು ಆರ್ ಸ್ಯಾಡ್, ನೀನು ಡಿಪ್ರೆಷನಲ್ಲಿದೆಯಾ, ನೀನು ಆ್ಯಂಗ್ಸೈಟಿಯಲ್ಲಿದೆಯಾ ಅಂತ. ಸೊ ಅದ್ರ ಬಗ್ಗೆ ಎಸ್ಪೆಷಲಿ ಮೆಂಟಲ್ ಇಲ್ನೆಸ್ ಬಗ್ಗೆ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತುಂಬಾ ಇದೆ. ಸೊ ಐ ಥಿಂಕ್ ಐ ವಿಲ್ ವರ್ಕ್ ಫಾರ್ ಇಟ್ ಆಲ್ಸೋ. ತುಂಬ ವಿಷಯ ಇದೆ ಕಾನ್ಸಂಟ್ರೇಟ್ ಮಾಡೋಕ್ಕೆ. ತುಂಬ ಒಳ್ಳೆ ವಿಷಯದ ಬಗ್ಗೆ ಹೇಳಿದ್ರಿ. ಈಗಂತೇಳಿ ನೀವು ಚಿಕ್ಕದ್ರಿಂದ ಒಂದು 5th ಸ್ಟ್ಯಾಂಡರ್ಡಿಂದ ನಿಮ್ಮ ಕರಿಯರ್ ಸ್ಟಾರ್ಟ್ ಮಾಡಿದ್ರಿ ಹೇಳಿದ್ರಿ. ಅಲ್ಲಿಂದ ಇಲ್ಲಿವರೆಗೂ ನೀವು ಇಷ್ಟೇ ಹತ್ರಕ್ಕೆ ಬೆಳಿಬೇಕಂದ್ರೆ, ಇನ್ನೂ ಬೆಳಿಬೇಕೇಳಿದ್ರೆ ತುಂಬ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಟೀಚರ್ಸ್ ಯಾರು ಹೇಳಿಕೊಟ್ಟಿರ್ತಾರೆ, ಫ್ರೆಂಡ್ಸ್, ಇದು ತುಂಬ ಪಾತ್ರ ವಹಿಸ್ತದೆ. ಸೊ ಅವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅವರೆಲ್ಲರಿಗೆ ಒನ್ ವರ್ಡ್ ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂತ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಮೇ ಬಿ ಈ ಚಿಕ್ಕ ಅಚೀವ್ಮೆಂಟ್ಸ್ ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಳ್ತೀನಿ. ಬಿಕಾಸ್ ಫೈಟರ್ ಅಂತ ಹೇಳ್ಬೋದು, ಓಕೆ ನಾನು ಒಬ್ಬಳೇ ಫೈಟ್ ಮಾಡ್ತೀನಿ ಅಂತ. ಬಟ್ ಎಟ್ ಸಮ್ ಪಾಯಿಂಟ್ ನಿಮ್ಗೊಂದು ಮಾರಲ್ ಸಪೋರ್ಟ್ ಖಂಡಿತ ಬೇಕಂತಿರುತ್ತೆ. ಸೊ ಮೇ ಬಿ ನಿಮ್ಮ ಪೇರೆಂಟ್ಸೇ ನಿಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಎಟ್ ಸಮ್ ಪಾಯಿಂಟ್ ನಿಮ್ಗೊಂದು ಬೇಜಾರಾಗುತ್ತೆ. ವಿಲ್ ಫೀಲ್ ಲೈಕ್ ನನ್ನ ಜೊತೆ ಯಾರೂ ಇಲ್ಲ ಅಂತ. ಸೊ ಇನ್ ದ್ಯಾಟ್ ಕೇಸ್ ಐ ಆಮ್ ಸೂಪರ್ ಲಕ್ಕಿ ಅಂತ ಹೇಳ್ಬೋದು. ನನ್ನ ಮಮ್ಮಿ, ಡ್ಯಾಡಿ, ನನ್ನ ಅಣ್ಣ, ದೇ ಆರ್ ದ ಬೆಸ್ಟ್ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ನಾನು ಆ್ಯಂಕರಿಂಗ್ ಮಾಡ್ತೀನಿ, ನಾನು ಆ್ಯಂಕರಿಂಗ್ ಪ್ರೊಫೆಷನಾಗಿ ತೊಗೊಳ್ತೀನಿ ಅಂದಾಗಲೂ ಅವರು ಗುಡ್ ಮಾಡು, ಬಟ್ ಮಾಡೋದನ್ನು ಸೀರಿಯಸ್ ಆಗಿ ಮಾಡು. ಇಟ್ಸ್ ಓಕೆ ನೀನು ಆ್ಯಂಕರಿಂಗ್ ಮಾಡ್ತೀಯಾ, ಇಟ್ಸ್ ಓಕೆ ನೀನು RJing ಮಾಡ್ತೀಯಾ, ಬಟ್ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ನಾನು ಮಾಡಬೇಡ. ನಿನ್ಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇದ್ದರೆ ಅವಾಗ ಮಾಡು, ಐ ವಿಲ್ ಸಪೋರ್ಟ್ ಯು ಅಂತ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನನ್ನ ಮಮ್ಮಿ ಡ್ಯಾಡಿ ನಾನು ಕಲಿಸ್ಕೊಟ್ಟಿದ್ದು ಫುಲ್ ಡೌನ್ ಟು ಅರ್ತ್ ಆಗಿರಬೇಕು. ಲೈಫಲ್ಲಿ ಎಷ್ಟೇ ದೊಡ್ಡ ಪರ್ಸನ್ ಆಗಿರ್ಬೋದು, ಎಷ್ಟೇ ಅಚೀವ್ಮೆಂಟ್ಸ್ ಆಗ್ಬೋದು, ಬಟ್ ನಿನ್ನ ರೂಟ್ಸ್, ನೀನು ಎಲ್ಲಿಂದ ಬಂದಿದೆಯಾ ಅದನ್ನು ಮರಿಬಾರ್ದು ಅಂತ. ಆ್ಯಂಡ್ ಅಫ್ಕೋರ್ಸ್ ನಾನು ತುಂಬ ಟೀಚರ್ಸ್ ಇದ್ದಾರೆ, ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು.
ಕೆಲವೊಂದು ಟೀಚರ್ಸ್ ನಿಮಗೆ ಮ್ಯಾಥ್ಸ್ ಹೇಳ್ಕೊಡ್ತಾರೆ, ಫಿಸಿಕ್ಸ್ ಹೇಳ್ಕೊಡ್ತಾರೆ, ಬಟ್ ಕೆಲವೊಂದು ಟೀಚರ್ಸ್ ನಿಮಗೆ ಲೈಫ್ ಹೇಳ್ಕೊಡ್ತಾರೆ. ಸೊ ಅಂತ ತುಂಬ ಟೀಚರ್ಸ್ ನನ್ನ ಲೈಫಲ್ಲಿದ್ದಾರೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ಖಂಡಿತ ನನ್ನ ಫ್ರೆಂಡ್ಸ್. ಸೊ ನನ್ನ ಕ್ಲಾಸೇ ಇವಾಗಿನ ಪ್ರೆಸೆಂಟ್ ಕ್ಲಾಸ್ ಇರ್ಬೋದು ಅಥವಾ ನಮ್ಮ ಸ್ಕೂಲ್ ಮೇಟ್ಸ್ ಎಲ್ಲ ಇದ್ದಾರೆ, ದೇ ಆರ್ ಆಲ್ ಮೈ ಬೆಸ್ಟ್ ಫ್ರೆಂಡ್ಸ್. ಸೊ ಎಷ್ಟೊಂದು ಸಪೋರ್ಟಿಂಗ್ ಆಗಿರ್ತಾರೆ ಅಂದರೆ ಯಾರಿಗೂ ಕೂಡ ಇವಳು ಏನೋ ಮಾಡ್ತಿದ್ದಾಳೆ, ಹೆಂಗಾದರೂ ಮಾಡಿ ಇವಳನ್ನು ಕೆಳಗೆ ತಳ್ಳಬೇಕು ಅನ್ನೋ ಬುದ್ಧಿ ಇಲ್ಲ. ಇನ್ಫ್ಯಾಕ್ಟ್ ಅವರು ಓಕೆ ನಿಮ್ಗೇನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇದ್ದರೆ ನಾನೇ ಬೇಕಾದರೆ ನಿಮ್ಗೆ ಬಿಟ್ಬಿಟ್ಟು ಕರ್ಕೊಂಡು ಬರ್ತೀನಿ. ಸೊ ಇನ್ ಎವ್ರಿ ಮೀನ್ಸ್ ಅಂತ ಹೇಳ್ಬೋದು. ಮೈ ಫ್ರೆಂಡ್ಸ್ ಆರ್ ವೆರಿ ವೆರಿ ಸಪೋರ್ಟಿವ್. ಸೊ ಎಲ್ಲ ಫ್ರೆಂಡ್ಸ್ಗೆ ನೇಮ್ ಮಾಡ್ತಾ ಹೋದರೆ ತುಂಬ ದೊಡ್ಡ ಲಿಸ್ಟ್ ಇರುತ್ತೆ. ಥ್ಯಾಂಕ್ ಯು. ಆ್ಯಂಡ್ ಆಫ್ಕೋರ್ಸ್ ನಮ್ಮ ಮೀಡಿಯಾ ಚಾನಲ್ಸ್ಗೆ, ಬಿಕಾಸ್ ಪ್ರತಿಯೊಬ್ಬರಲ್ಲೂ ಕೆಲವೊಂದು ಟ್ಯಾಲೆಂಟ್ ಇರುತ್ತೆ, ಬಟ್ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ಸ್ ಖಂಡಿತವಾಗ್ಲೂ ಬೇಕಾಗುತ್ತೆ. ಸೊ ನಿಮ್ಮಂಥ ಟಿ ವಿ ಚಾನಲ್ಸಿಂದ ಆ ಒಂದು ಟ್ಯಾಲೆಂಟ್ಸ್ನ ಶೋಕೇಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ನಂದು ಶೋಸಲ್ಲಿ ಕರೆದಿರುವಂಥ ಟ್ಯಾಲೆಂಟ್ಸ್ನ ನಾನು ಪೇಪರಲ್ಲಿ ನೋಡಿಬಿಟ್ಟು, ಈ ಥರ ಟಿ ವಿ ಶೋ ಇಂಟರ್ವ್ಯೂಸಲ್ಲಿ ನೋಡಿಬಿಟ್ಟು ತೆರೆಮರೆಯ ಪ್ರತಿಭೆ ಅಂತಾರಲ್ಲ, ಸೊ ಅವರನ್ನೆಲ್ಲ ನಮ್ಮ ಶೋಸಲ್ಲಿ ಕರೆಯೋದು ಇಂಥ ಟಿ ವಿ ಶೋಸ್ನ ನೋಡಿಬಿಟ್ಟು. ಸೊ ಮೀಡಿಯಾಸಿಗೆ ಖಂಡಿತ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಮೈ ಫೇವ್ರೆಟ್ ನನ್ನ ಲಿಸ್ನರ್ಸಿಗೆ. ಸೊ ನನ್ನ ಥ್ರೂ ಔಟ್ ದ ಜರ್ನಿ ನನ್ನನ್ನು ಸಪೋರ್ಟ್ ಮಾಡಿದ್ದು, ಐ ಮೀನ್ ನನ್ನ ಎಕ್ಸಿಸ್ಟೆನ್ಸ್ನ ನೋಟಿಸ್ ಮಾಡಿದ್ದು ನನ್ನ ಲಿಸ್ನರ್ಸ್. ಮೇ ಬಿ ನನಗೆ ತುಂಬ ಫೀಡ್ಬ್ಯಾಕ್ ಕೊಟ್ಟು ನನ್ನನ್ನು ಕರೆಕ್ಟ್ ಮಾಡಿ ಒಂದು ಮೌಲ್ಡಿಂಗ್ ಮಾಡಿದವರು ಅವರು. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಪ್ರತಿದಿನ ನಿಮ್ಮ 5 ಗಂಟೆಯಿಂದ 9 ಗಂಟೆ ಆ ಒಂದು ಪ್ರೆಷಸ್ ಟೈಮ್ ಆಫ್ ನಿಮ್ಮ ಲೈಫ್ನ ನಂಗೆ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೆಫಿನೆಟ್ಲಿ ದೇವರಿಗಂತೂ ಥ್ಯಾಂಕ್ಸ್ ಹೇಳಬೇಕು ಅಪ್ಪ. ವಾಟ್ ಎವರ್ ಇಟ್ ಹ್ಯಾಪನ್ಸ್ ಇನ್ ಯುವರ್ ಲೈಫ್ ಎಲ್ಲ ಡೆಸ್ಟಿನಿ ಅಂತ. ನಾನು ತುಂಬ ಡೆಸ್ಟಿನಿ ಬಿಲೀವರ್, ಟ್ಯಾಟೂ ಎಲ್ಲ ಇದೆ ಡೆಸ್ಟಿನಿ ಅಂತ. ಸೊ ಥ್ಯಾಂಕ್ಸ್ ಟು ಗಾಡ್. ತುಂಬ ಥ್ಯಾಂಕ್ಸಿಂಗ್ ಲಿಸ್ಟ್ ಇದೆ, ಬಟ್ ಸದ್ಯಕ್ಕೆ ಥ್ಯಾಂಕ್ ಯು. ಸೊ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನಮಗೆ. ನಿಮ್ಮ ಫುಲ್ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ರಿ. ನಮ್ಮ ಸ್ಪಂದನ ವಾಹಿನಿಯಿಂದ ನಿಮ್ಮ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಬಂದಾಗ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಹರ್ಷಿತಾ. ಆ್ಯಂಡ್ ಥ್ಯಾಂಕ್ ಯು ಆಲ್ಸೋ ಥ್ರೂ ಔಟ್ ದ ಇಂಟರ್ವ್ಯೂ ತುಂಬ ಸ್ವೀಟ್ ಆಗಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಕಂಫರ್ಟೇಬಲ್ ಆಗಿತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ. ಸೊ ಯಾವತ್ತೂ ಓಕೆ ಆ ಒಂದು ಆ್ಯಂಕರ್ ಇಂಟರ್ವ್ಯೂ ಅಂತ ಒಂದು ಏನೋ ಡಿಫ್ರೆನ್ಸ್ ಇರಲಿಲ್ಲ, ನಮ್ಮ ಫ್ರೆಂಡ್ ಜೊತೆಗೆ ಮಾತಾಡ್ದಂಗಿತ್ತು. ಸೊ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ವಲ್ಲ ಇವತ್ತಿನ ವಿಶೇಷ ಕಾರ್ಯಕ್ರಮ RJ ಸ್ಫೂರ್ತಿ ಅವರ ಇಡೀ ಜರ್ನಿ ಬಗ್ಗೆ ಅವರು ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಸೊ ಮುಂದಿನ ವಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪ್ರತಿಭೆಯೊಂದಿಗೆ ನಾನು ಬರ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ.